ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ. ಹಾಯ್ ಹಲೋ ನಮಸ್ಕಾರ. ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವ ಅಂತ ಹೇಳಿದರೆ ಹೊಸತ್ತು, ನವ ಅಂತ ಹೇಳಿದರೆ 9. ನವರಾತ್ರಿ ಅವತ್ತು ನವ ರೀತಿಯ ಸಂಭ್ರಮಗಳು ಮನೆ ಮಾಡಿರ್ತದೆ. ಸ್ಪಂದನ ವಾಹಿನಿಯ ನವರಾತ್ರಿ ಸಂಭ್ರಮ ನಮ್ಮ ತಾರೆಯರೊಂದಿಗೆ, ನವೀನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ತಾರೆಯರೊಂದಿಗೆ ಸ್ಪಂದನ ವಾಹಿನಿಯ ನವರಾತ್ರಿಯ ಸಂಭ್ರಮ, ನವರಾತ್ರಿಯ ನವತಾರ ಸಂಭ್ರಮ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಇವರು ವಿಶೇಷತೆಯಲ್ಲಿ ವಿಶೇಷತೆ ಇರುವಂತಹ ಕಿಲಾಡಿಗಳು ಅಂತ ಹೇಳ್ಬೋದು. ಒಬ್ಬರು ಇಂಡಸ್ಟ್ರಿಗೆ ಬರುವಾಗ ಸೌಂಡ್ ಮಾಡ್ತಾ ಬರಬೇಕು ಅಂತ ಹೇಳೋ ಟೈಮಲ್ಲಿ ಇವರು ಪ್ಯಾಕು ಪ್ಯಾಕು ಅನ್ನೋ ಸೌಂಡಲ್ಲೇ ಭರ್ಜರಿ ಹೆಸರು ಮಾಡಿದಂಥವರು. ಕನ್ನಡ ಕಿರುತೆರೆಗೆ ಕಿಲಾಡಿಯಾಗಿ ಎಂಟ್ರಿ ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಡಿ ಬಾಸ್ ಅವರ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದಂತಹ ನಮ್ಮ ಹೆಮ್ಮೆ ಇವರು. ಇನ್ನೊಬ್ಬರು ಆಡಿಷನಲ್ಲೇ ಅಜ್ಜನ ಗೆಟಪ್ ಹಾಕೊಂಡು ಮನೆ ಮಾತಾಗಿ ಮನೆ ಮಗನ ಸ್ಥಾನವನ್ನು ಗಳಿಸಿಕೊಂಡು ಬಾಡಿ ಲ್ಯಾಂಗ್ವೇಜಲ್ಲೇ ಎಲ್ಲರೂ ಮನೆಯಲ್ಲಿ ನಗಾಡಿ ಸುಸ್ತಾಗುವ ಹಾಗೆ ಮಾಡಿದಂತಹ ಧೀರ ಅಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಹಳ್ಳಿಯಿಂದ ಬಂದ ಈ ಹುಡುಗ ಕಡ್ಡಿಯ ಹಾಗೆ ಇದ್ರೂ ಕೂಡ ಅಪಾರ ಸಾಧನೆಯನ್ನು ಮಾಡುವತ್ತ ನಮಗೆ ಭರವಸೆಯನ್ನು ಮೂಡಿರುವಂತಹ ಕಾಮಿಡಿ ಕಿಲಾಡಿ. ಮತ್ಯಾಕ್ ತಡ, ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡದ ಹೆಮ್ಮೆ ಹಿತೇಶ್ ಕಾಪಿನಾಡ್ಕ ಹಾಗೆ ಪ್ರವೀಣ್ ಸೈನ್. ಬನ್ನಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ನಾನು ಕೇಳಬೇಕು, ಇಂಟ್ರೊಡಕ್ಷನ್ ಹೇಗಿತ್ತು? ಸೂಪರ್ ಆಗಿತ್ತು. ಬಟ್ ಇವನನ್ನ ಕಡ್ಡಿ ಅಂತ ಹೇಳಿದ್ವಿ, ಕಡ್ಡಿಂದಲೆಲ್ಲ ಬರೆಯಕ್ಕೆ ಶುರು ಮಾಡುದು ಸಣ್ಣ ವಯಸ್ಸು. ಕರೆಕ್ಟ್. ಒಳ್ಳೆ ವ್ಯಾಲ್ಯೂ ಇದೆ. ಹೌದು. ನಿಮ್ಮ ಇಂಟ್ರೊಡಕ್ಷನ್ ಬಗ್ಗೆ ಏನು ಅನಿಸ್ಲಿಲ್ವಾ ನಿಮ್ಗೆ? ಬಿಲ್ಡಪ್ ಸ್ವಲ್ಪ ಜಾಸ್ತಿ. ಓಕೆ, ಸೊ ನೀವಿಬ್ರು ಮಾಡಿದಂತಹ ಸಾಧನೆಗೆ ಇದು ಕಮ್ಮಿ ಅಂತಾನೆ ಹೇಳ್ಬೋದು. ಈ ಚಂದ ಸೀಸನ್ 1, ಈ ಚಂದ ಸೀಸನ್ 3. ಆದ್ರೂ ಎರಡು ಒಂದು ಕಾಮನ್ ಅಂಶ ಇದೆ ನಿಮ್ಮ ಹತ್ರ, ಯಾವ್ದು ಅಂತ ಹೇಳ್ಬೋದಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ಹುಡುಗಿಯರು ಕೂಡ ಎಸ್, ಇದು ಎಲ್ರಿಗೂ ಗೊತ್ತಿರುವಂತ ಸತ್ಯ. ಅಂಡ್ ಹುಡುಗಿಯರ ಗೆಟಪ್ ಅಲ್ಲಿ ಹುಡುಗಿಯರು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ನೀವು ಅಷ್ಟು ಮುದ್ದಾಗಿ ಕಾಣಿಸ್ತೀರಿ. ಖಂಡಿತ ಸರ್, ಖಂಡಿತ. ಎಸ್, ಇವತ್ತು ಅರ್ಧ ಗಂಟೆ ನಾನು ಹೇಗಾಗ್ತಾನೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಕಾಲು ಎಳಿಲಿಕ್ಕೆ ನೀವು ರೆಡಿ ಇದ್ದೀರಿ? ಎಸ್. ಸೂಟ್ ಆಗ್ಬೋದು ಅಂತೀರಾ? ಓಕೆ, ಸೊ ನೋಡೋಣ ಸರ್, ಟ್ರೈ ಮಾಡೋಣ ನೆಕ್ಸ್ಟ್ ಟೈಮಲ್ಲಿ. ಆದರೆ ಇನ್ನೊಂದು ವಿಷಯ ಹೇಳಬೇಕು, ನೀವು ದಕ್ಷಿಣ ಕನ್ನಡದವರು, ಅದರಲ್ಲೂ ನಮ್ಮ ಬೆಳ್ತಂಗಡಿಯ ಪ್ರತಿಭೆಗಳು, ಅದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಕೂಡ. ಈಗ ನಾನೊಂದು ಕಾಮನ್ ಪ್ರಶ್ನೆ ಕೇಳಬೇಕು ಸರ್. ಯಾಕೆ ಫಸ್ಟಿಗೆನೆ ಸೀರಿಯಸ್ ಪ್ರಶ್ನೆ ಯಾಕಲ್ವಾ? ಸೊ ನಗಾಡ್ಕೊಂಡೆ ಶುರು ಮಾಡೋಣ. ಆಲ್ರೆಡಿ ನಗಾಡ್ಕೊಂಡೆ ಉದ್ಘಾಟನೆ ಮಾಡಿದ್ದೀರಿ, ಸೊ ಹಾಗಾಗಿ ನಗಾಡ್ಕೊಂಡೆ ಒಂದು ಕ್ವಶನ್ ಅನ್ನ ಕೇಳ್ತಾನೆ ನಿಮಗೆ. ಯಾಕೆ ಸರ್ ಈ ದಕ್ಷಿಣ ಕನ್ನಡ ಮೂಲದವರಿಗೆ ಲೇಡಿ ಗೆಟಪ್ ಅಷ್ಟು ಚೆನ್ನಾಗಿ ಯಾಕೆ ಸೂಟ್ ಆಗುತ್ತೆ? ಅಂದ್ರೆ ನಮ್ ಕಡೆ ಲೇಡೀಸ್ ಆ ತರ ಇದಾರೆ, ಅವ್ರ ನಮ್ಗೆ ಇನ್ಸ್ಪಿರೇಷನ್. ಯಾವ ತರ ಇದಾರೆ? ಯಾವ ತರ ಆಕ್ಟ್ ಮಾಡ್ತೀವಿ ನೋಡಿ, ಯಾವ್ದೆಲ್ಲ ಆಕ್ಟಿಂಗ್ ಮಾಡಿದೀವಿ, ಯಾವ್ದೆಲ್ಲ ರೋಲ್ ಮಾಡಿದೀವಿ ನೋಡಿ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡದ ಹೆಂಗಸರು ಇನ್ಸ್ಪಿರೇಷನ್. ನಮ್ಮ ಪಕ್ಕದಲ್ಲಿ ಇರ್ತಾರಲ್ವಾ, ನಾವು ನೋಡ್ತೀವಲ್ಲ ಆಡ್ತಾರೆ. ಸೊ ನಮ್ಗೆ ಇನ್ಸ್ಪಿರೇಷನ್ ಆಗಿ ನಾವು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ನೀವೇ ನಮ್ಗೆ ಇನ್ಸ್ಪಿರೇಷನ್. ನಾನಾ? ಇನ್ಸ್ಪಿರೇಷನ್. ಓಕೆ. ಸೊ ನಿಮ್ ತರ ಅಲ್ಲಿ ನೀವು ಸ್ಟೇಜ್ ಅಲ್ಲಿ ಹೇಗಿರ್ತೀರ ಹಾಗೆ ನಾವು ಹುಡುಗಿಯರು ಇರ್ತೇವೆ ಅಂತ, ಅದು ಭ್ರಮೆ ಅನ್ಕೋಬಹುದು. ಎಸ್, ಹೌದು. ಸೊ ಕಾಮಿಡಿ ಅಂತ ಹೇಳುವಂಥದ್ದು ಎಲ್ಲರಿಗೂ ಒಲಿಯುವಂತಹ ಕಲೆ ಅಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಸೊ ನೀವು ಮನೆಯಲ್ಲೂ ಹೀಗೆ ಇರ್ತೀರಾ ಸರ್? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಮಿಡಿಯನ್ಸ್ ಹತ್ರ ಓಕೆ. ಸೊ ಯಾಕೆ ಸರ್ ಲೇಡಿ ಗೆಟಪ್ ಇಂದ ಹಿಂದೆ ಬರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಹೌದು. ಎಸ್, ಖಂಡಿತವಾಗ್ಲು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ ಸರ್?
ಯಾವ್ದ್ರ ಬಗ್ಗೆ? ಲೇಡಿ ಗೆಟಪ್ ಬಗ್ಗೆ. ಲೇಡಿ ಗೆಟಪ್ ಬಗ್ಗೆ ಇಲ್ಲ, ನಾನು ಊರಲ್ಲೆಲ್ಲ ಮಾಡಿದವನಲ್ಲ ಲೇಡಿ ಗೆಟಪ್. Okay. ಒಂದು 6th ಅಲ್ಲ 7th ಅಲ್ಲಿ ಒಂದು ನೆನಪಿದೆ, ಹಾ. ಕೋಲಾಟದಲ್ಲಿ ಒಬ್ಳು ಹುಡುಗಿ ರಜೆ ಮಾಡಿದ್ಲು ಜ್ವರ ಅಂತ. ಸಡನ್ ಆಗಿ ಟೀಚರ್ ಪ್ರತಿಭಾ ಕಾರಂಜಿಗೆ ಹೋದಾಗ ನನಗೆ ತಲೆಗೆ ಒಂದು ಕಪ್ಪು ಬಟ್ಟೆ ಕಟ್ಟಿ ಕೋಲಾಟದಲ್ಲಿ ಹಿಂದೆ ಸೀರೆ ಉಡಿಸಿ Okay. ಆಗ ಬಟ್ ಎಲ್ರು ಕೋಲಾಟ ಆದ್ಮೇಲೆಲ್ಲ ಗುರ್ತು ಹಿಡಿದಿದ್ರು ಇವನೇ ಹುಡುಗ ಮಾಡಿದ್ದು ಅಂತ. ಸೊ ಪ್ರೈಸ್ ಸಿಕ್ಕಿತ್ತಾ? ಪ್ರೈಸ್ ಸಿಕ್ಕಿದ ನೆನಪಿಲ್ಲ ನನಗೆ. ಹೌದಾ? ಏನಾದ್ರು ಮಿಸ್ ಆದ್ರೆ ನೀವು ಬಂದ್ರೆ ಖಂಡಿತ ಸ್ಪಂದನಕ್ಕೆ ನಾನಿಲ್ಲದಿದ್ರೆ ಹಿತೇಶ್ ಸರ್ ಬರ್ತಾರೆ. ಸ್ಪಂದಿಸ್ತೇನೆ. ಓಕೆ ಸರ್. ಸೊ ನವರಾತ್ರಿ ಅಂತ ಹೇಳ್ಬೋದಾ? ಅಂಡ್ ನಿಮ್ಗೆ ವಿಶ್ ಮಾಡೋದನ್ನೇ ನಾನು ಮೊದಲು ಮರ್ತೋದೆ. ಸೊ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು. ನಿಮ್ಗೂ ಹಾಗೆ ಎಲ್ರಿಗೂ ಕೂಡ ನವರಾತ್ರಿಯ ಶುಭಾಶಯ. ವೀಕ್ಷಕರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ನವರಾತ್ರಿಯ ಶುಭಾಶಯಗಳು. ಇಷ್ಟು ಮಾತಲ್ಲಿ ಸೀರಿಯಸ್ ಆಗಿ ಹೇಳಿದ್ದೊಂದೇ ಸರ್ ನೀವು. ಓಕೆ. ಸೊ ನವರಾತ್ರಿ ಅಂತ ಹೇಳಿದ್ರೆ 9 ದೇವಿಯರ ಒಂದು ಆಶೀರ್ವಾದ ನಿಮ್ಗೆ ಸಿಗ್ಲಿ ಅಂತ ನಾವು ಆಶಿಸ್ತೇವೆ. ಯಾಕಂತ ಹೇಳಿದ್ರೆ ನೀವು ಈ ದಶಕ ಅಂತಲ್ಲ, ಪ್ರತಿಯೊಂದು ವರ್ಷ ಕೂಡ ನೀವು ಇದೇ ರೀತಿ ರಾರಾಜಿಸ್ತಾ ಇರ್ಬೇಕು, ಅದು ನಮ್ಮ ಆಸೆ ಕೂಡ. ಅಂಡ್ ಅದ್ರ ವಿಷಯಕ್ಕೆ ಬಂದಾಗ ಕಾಮಿಡಿ, ನಾನು ಅವಾಗಲೇ ಹೇಳಿದೆ ನೀವು ಮನೇಲಿ ಹಾಗೆ ಇರ್ತೀರಾ ಅಂತ. ಆದ್ರೆ ಒಂದು ಕ್ಯಾಟಗರಿ ಇರ್ತದೆ, ಈಗ ವಿಲನ್ ರೋಲ್ ಮಾಡೋರು ತುಂಬಾ ಸಾಫ್ಟ್ ಇರ್ತಾರೆ, ಬಟ್ ಸ್ಕ್ರೀನ್ ಮೇಲೆ ರಫ್ ಆಗಿ ಕಾಣಿಸ್ಕೊಳ್ತಾರೆ. ಈಗ ಕೆಲವೊಂದು ಕಾಮಿಡಿಯನ್ಸ್ ಇರ್ತಾರೆ, ಅವರು ಸ್ಕ್ರೀನ್ ಮೇಲೆ ಮಾತ್ರ ಕಾಮಿಡಿ ಮಾಡುವಂಥದ್ದು, ಮನೇಲಿ ತುಂಬಾ ಸೀರಿಯಸ್ ಆಗಿರ್ತಾರೆ. ನೀವ್ ಹೇಗಿರ್ತೀರಿ ಅನ್ನೋ ಕುತೂಹಲ. ಮನೆಯಲ್ಲ ಹೀರೋ ತರ ಹೋದ್ರೆ ಕಾಮಿಡಿ. ಓಕೆ ಓಕೆ. ಮನೇಲಿ ಹೀರೋನಾ? ಯಾವ ರೀತಿ ಹೀರೋ ಸರ್? ಲಾಸ್ಟ್ ಎಂಟ್ರಿಯಾ? ನನ್ನ ನೋಡ್ತಾರೆ, ನಾನು ಆ ಕಡೆ ಪ್ರವೀಣ್ ಹೀರೋ ಆಗ್ಬೋದು, ಕಾಮಿಡಿ ಆತರ ಎಲ್ಲ ಮಾತಾಡ್ತಾರೆ. ನಾನು ಹೀರೋ ತರ ಸಾಫ್ಟ್ ತರ. ಓಕೆ. ಇದನ್ನ ಪ್ರೋಗ್ರಾಮ್ ನೋಡ್ತಾರಲ್ಲ ಮನೆಯಲ್ಲಿ? ಅನ್ಕೊಂಡಿರೋದು ಅಂತ ಇಲ್ಲ, ನಾನು ಎಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ಮೊದಲು ಕಾಮಿಡಿ ಕಿರಳಿಗೆ ಹೋಗೋದಕ್ಕೆ ಮುಂಚೆ ವರ್ಕ್ ಮಾಡ್ತಿದ್ದೆ. ಅಲ್ಲ ನಾರ್ಮಲ್ ಆಕ್ಚುಲಿ ನಾನು ವರ್ಕ್ ಮಾಡೋರಿಗೆ ಸರ್ಪ್ರೈಸ್, ನೀನ್ ಕಾಮಿಡಿನೂ ಮಾಡ್ತೀಯ ಅಂತ. ಸೊ ವರ್ಕ್ ಅಲ್ಲಿ ಇದ್ದಾಗ ವರ್ಕ್ ಹೇಗ್ ಬೇಕು ಹಾಗೆ, ಅದಕ್ಕಿಂತ ಹೊರಗೆ ಬರೋದು. ಮನೆಯಲ್ಲಿದ್ರೆ ನನ್ನ ಸರ್ಕಲ್ ನೋಡ್ತೀನಿ, ನನ್ನ ಅಣ್ಣ ಹೇಗೆ ಇರ್ತಾರೆ, ನನ್ನ ಫ್ರೆಂಡ್ಸ್ ಹೇಗಿರ್ತಾರೆ, ಅವ್ರ ಜೊತೆ ಯಾವ ತರ ಮಿಂಗಲ್ ಆಗ್ಬೇಕು ಆ ತರ. ಕಾಲೇಜಲ್ಲಿ ಹೋದ್ರೆ ಕಾಲೇಜಲ್ಲಿ ನಾನು ಅನ್ಸೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವು ನೋಡಿರ್ತೀರಾ, ಅವ್ರು ನೋಡಿರ್ತಾರೆ ನಮ್ಮ ಜೂನಿಯರ್ ಅವರು. ಸೊ ಅಲ್ಲೂ ನಾನು ಅಷ್ಟೊಂದು ಅಂದ್ರೆ ಕಲ್ಚರಲ್ ಹೋಗ್ತಾ ಇದ್ದೆ, ಬಟ್ ಕಾಮಿಡಿ ಅಂತ ಅಷ್ಟೇನು ಮಾಡಿಲ್ಲ ಅನ್ಸುತ್ತೆ ಕಾಲೇಜಲ್ಲಿ. ಬಟ್ ಅದೊಂದು ಕಾಮಿಡಿ ಸೆನ್ಸ್ ಇದೆ ಅಂತ ಒಂದು ತಲೆಯಲ್ಲಿ ಇತ್ತು ಅಷ್ಟೇ. ಇತ್ತು ನಿಮ್ಗೆ. ಸೊ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ನಾನು ಮನೆಯಲ್ಲಿ ತಮಾಷೆ ಮಾಡ್ತಾನೆ ಇದ್ದೆ, ಕೌಂಟರ್ ಡೈಲಾಗ್ ಕೊಡ್ತಿದ್ದೆ. ಅದು ಗೊತ್ತಾಗ್ತದೆ ಸರ್ ನೋಡುವಾಗ್ಲೇ. ಮತ್ತೆ ಕೆಲಸ ಮಾಡೋ ಅಲ್ಲಿ ಕೂಡ ನಾನು ಕಾಮಿಡಿ ಕಿಲಾಡಿ ಹೋಗೋ ಮುಂಚೆ ಮೊಬೈಲ್ ಶಾಪ್ ಅಲ್ಲಿ ಕರೆನ್ಸಿ ಹಾಕ್ತಿದ್ದೆ. ಓಕೆ. ಅಲ್ಲೆಲ್ಲ ಬಂದವ್ರ ಹತ್ರ ತಮಾಷೆಯಾಗೆ ಮಾತಾಡ್ತಿದ್ದೆ, ಬೀಳ್ತಗಡೆ ರೀಚಾರ್ಜ್ ಮಾಡಿ. ಹಾಗೆ ತಮಾಷೆ ಅನ್ನೋದು ಮತ್ತೆ ಬರ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ತಾಯಿಯಿಂದ ಇರ್ಬೋದು. ತಾಯಿ ನಂದು ಜಾಸ್ತಿ ತಮಾಷೆ ಮಾತಾಡ್ತೀನಿ. ಓಕೆ ಓಕೆ. ಮನೆಯಲ್ಲಿ ಈಗ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ, ನಾನಾಯ್ತು ನನ್ ಕೆಲಸ ಅಂತ ಜಾಸ್ತಿ ಹರಟೆ ಹೊಡಿಲಿಕ್ಕೆ ಹೋಗಿಲ್ಲ. ಎಲ್ಲ ಮನೆಯವ್ರು ಕೂತಾಗೆಲ್ಲ ಹರಟೆ ಹೊಡಿತಿರ್ತೀನಿ ಅಷ್ಟೇ. ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹರಟೆ ಮಾಡ್ತಿರ್ತೀನಿ, ಇರ್ತೀನಿ. ಜಾಸ್ತಿ ಸೀರಿಯಸ್ ಅಂತ ಇರುದಿಲ್ಲ, ಅಪರೂಪ. ಸೀರಿಯಸ್ ಆಗೋದು ಅಪರೂಪ. ಓಕೆ. ಸೊ ಈಗ ನವರಾತ್ರಿ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಮಾಮೂಲಿ, ಪ್ರತಿ ವರ್ಷ ಹೇಗೆ ಆಚರಣೆ ಮಾಡ್ತೇವೆ ಹಾಗೆ. ಆದ್ರೆ ನಿಮಗೆ ಒಂದು ಏನ್ ಹೇಳುವಂತದ್ದು, 2 ರೀತಿಯ ಶೇಡ್ಸ್ಗಳಿರ್ತದೆ. ಒಂದು ಸಾಮಾನ್ಯ ವ್ಯಕ್ತಿ ಆಗಿದ್ದಾಗ, ಈಗ ಸೆಲೆಬ್ರಿಟೀಸ್ಗಳಾಗಿದ್ದೀರಿ. ಸೊ ಆಗ ಸೆಲೆಬ್ರಿಟೀಸ್ಗಳಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಓಕೆ. ಸೊ ಈಗ ನಿಮ್ಮ ಬದಲಾವಣೆ ಹೇಗಿದೆ? ಈಗ ಯಾವ ರೀತಿ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತೀರಿ ಅಂತ ಹೇಳಿದ್ರೆ, ಪೂಜೆ ಮಾಡೋದ್ರಲ್ಲಿ ವೆರೈಟಿ ಇರುವುದಿಲ್ಲ, ಆದ್ರೆ ಜನ ಸುತ್ತಮುತ್ತ ನಮ್ಮನ್ನು ನೋಡೋದ್ರಲ್ಲಿ ಬಹಳ ವೆರೈಟಿ ಇರ್ತದೆ, ಕರೆಕ್ಟಾ? ಸೊ ಹೇಗೆ ವಿಶೇಷ ಅಂತ ಅನಿಸ್ತದೆ ಈಗ? ವಿಶೇಷತೆ ಅಂದ್ರೆ ನಂಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಯಾಕಂದ್ರೆ ನಮ್ದು ಸೀಸನ್ 3 ಮುಗಿದ ಕೂಡಲೇ ಲಾಕ್ ಡೌನ್ ಬಂತು, ಮನೆಯಲ್ಲೇ ಕೂರ್ಬೇಕಾಯ್ತು. ನವರಾತ್ರಿ ಎಲ್ಲ ಆಯ್ತು. ಈ ಸಲ ಅಷ್ಟೇ ನಾವು 1 ವರ್ಷ ಚಾಂಪಿಯನ್ಶಿಪ್ ಮಾಡಿದ್ವಿ, ಅದರಿಂದ ಹೊರಗೆ ಜಸ್ಟ್ ಬಂದಿದ್ದಷ್ಟೇ. ಈ ಸಲ ನವರಾತ್ರಿ ಆಕ್ಚುಲಿ ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಆಯ್ತು. ಇನ್ ಮುಂದೆ ನಾವು ಮಂಗಳೂರಲ್ಲಿ ಈ ಮಂತ್ ಮಂಗಳೂರಲ್ಲಿ ಇರ್ತೀನಿ, ಮೂವಿ ಪ್ರಾಜೆಕ್ಟ್ ಇದೆ. ಹಾಗಾಗಿ ಮಂಗಳೂರಲ್ಲಿ ನಮ್ಮ ಕದ್ರಿಯಲ್ಲೆಲ್ಲ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೇನೆ ನಾಳೆ ನಾಡಿದ್ದು. ಸೊ ಯಾವ ತರ ಅಂತ ಫಸ್ಟ್ ಟೈಮ್ ಅಲ್ವಾ, ಇನ್ ರಿಸೀವ್ ಮಾಡ್ಬೇಕು ಜನರು, ಎಲ್ಲಿ ಆ ಫಂಕ್ಷನ್ ಅಲ್ಲಿ ಯಾವ ತರ ನಮ್ಮ ರಿಸೀವ್ ಮಾಡ್ತಾರೆ. ದೇವರು ಒಂದೇ ರೀತಿ ಕೈ ಮುಗಿಯೋಕೆ ಹೋಗುದು, ಬಟ್ ಯಾವ ತರ ನೋಡ್ತಾರೆ ಅಂತ ನೋಡ್ಬೇಕು. ಸೊ ನಿಮ್ಮ ಅಭಿಪ್ರಾಯ? ಕಾಮಿಡಿ ಕಿಲಾಡಿ ಮುಗ್ದ್ಮೇಲೆ ನವರಾತ್ರಿ ಅನ್ನೋದು ಹೇಗಿತ್ತು ಅಂತ ಹೇಳಿದ್ರೆ, ಈವೆಂಟ್ ಗಳಿಗೆ ಹೋಗ್ತಿದ್ವಿ ನಾವು. ಇಲ್ಲಿಗಿಂತ ಜಾಸ್ತಿ ಹೊರಗಡೆ ಉತ್ತರ ಕರ್ನಾಟಕ ಇರ್ಬೋದು. ಲಾಸ್ಟ್ ಇಯರ್ ಮೈಸೂರು ದಸರಾಕ್ಕೆ ಹೋಗಿದ್ದೆ, ಈವೆಂಟ್ ಪ್ರೋಗ್ರಾಮ್ ಕೊಡ್ಲಿಕ್ಕೆ. ಆತರ ಇರುತ್ತೆ ಹೊರಗಡೆ. ದಸರಾಕ್ಕೆ ಅಂದ್ರೆ ಊರಲ್ಲಿ ಇರಲ್ಲ ನಾವು, ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇವೆ. ಈ ವರ್ಷನೂ ಕಾರ್ಯಕ್ರಮ ಇದೆ, ಅದೇ ಇಲ್ಲಿ ಊರಲ್ಲಿ ಇರಲ್ಲ ಆದ್ರೆ ಅಷ್ಟೇ. ಏನು ಇಲ್ಲಿ ನಮ್ಮೂರಲ್ಲಿ ಆದ್ರೆ ಹುಲಿವೇಷ ಇರುತ್ತೆ. ನಮ್ಗೆ ದಸರಾ ಅಂತ ಹೇಳಿದ್ರೆ ಮಂಗಳೂರು ದಸರಾ ತುಂಬಾ ಫೇಮಸ್. ಅದು ಮಜಾನೇ ಬೇರೆ. ಅದು ರೋಡ್ ಸೈಡ್ ಅಲ್ಲಿ ನಿಂತು ದೇವ್ರು ಬರೋದನ್ನ ವೇಟ್ ಮಾಡೋದೆಲ್ಲ ಚೆನ್ನಾಗಿರ್ತದೆ. ಬಟ್ ಅದನ್ನ ಈ ಸಲ ಮಿಸ್ ಮಾಡ್ಕೊತಿದ್ದೇನೆ, ಬೇರೆ ಕಡೆ ಈವೆಂಟ್ ಅಲ್ಲಿ ಇರ್ತೀನಿ. ಕಲಾವಿದರಿಗೆ ಒಂದು ವೇದಿಕೆ ಸಿಗುವಂತದ್ದೇ ದೊಡ್ಡ ಹಬ್ಬ ಆಗಿರ್ತದೆ. ಹಾಗಿರುವಾಗ ಮೊದಲ ಬಾರಿಗೆ ನೀವು ವೇದಿಕೆ ಹತ್ತಿದ್ದು ನೆನಪಿದೆ?
ನೆನಪಿದೆ, ನಮ್ಮೂರಲ್ಲಿ ಒಂದು ಯಕ್ಷಗಾನ ಒಂದು ವೇದಿಕೆ ಹಾಕಿದ್ದೆ, ಅಲ್ಲಿ ಓಡ್ಕೊಂಡು ಪಾಸ್ ಆಗಿದ್ದೆ. ಓಹೋ, ಅದ್ಭುತ ಅದ್ಭುತ. ದೊಡ್ಡ ಯಕ್ಷಗಾನ ಕಲಾವಿದರು. ಇಲ್ಲ ಸಣ್ಣ ವಯಸ್ಸಲ್ಲಿ- ಅಲ್ಲ ನೀವ್ ಹೇಳಿದ್ರೆ ಮೊದಲು ವೇದಿಕೆ ಹೌದು. ಯಾರ್ದು ಮದ್ವೆಗೆ ಹತ್ತಿರ್ಬೇಕು ವೇದಿಕೆ. ಹಾ ಸರ್, ನಾನ್ ಇಂಥ ಪ್ರಶ್ನೆ ಕೇಳ್ತಾನಲ್ಲ, ನನಗೆ ಬೈಬೇಕು. ಅಲ್ಲ ಕರೆಕ್ಟ್ ಅಲ್ಲ, ಒಂದು ಮದುವೆ ಕರೆಕ್ಟ್ ವೇದಿಕೆ ಸರ್. ಹತ್ತಿರ ಮೊದಲ ಬಾರಿಗೆ ನೀವು ಪರ್ಫಾರ್ಮ್ ಮಾಡಿದ್ದು ನೆನಪಿದ್ಯಾ? ಅಂದ್ರೆ ನಾನು ಅಂಗನವಾಡಿಯಿಂದಲೇ ಕತೆ ಹೇಳಲಿಕ್ಕೆ ಹೋಗ್ತಿದ್ದೆ, ಕಾಮಿಡಿ ಮಾಡ್ತಿರ್ಲಿಲ್ಲ. ನನ್ನ ಟೀಚರ್ ಕರ್ಕೊಂಡು ಹೋಗೋರು ಕತೆ ಕಾಂಪಿಟೇಷನ್. Okay. ಏನಿಲ್ಲ, ಒಂದು ಈಗ ನಿಂತ್ಕೊಂಡ್ರೆ ಈಗ ನಿಂತ್ಕೊಂಡ್ರೆ ಅದು ಆಗ ಭಯ. ಕತೆ ಹೇಳಲಿಕ್ಕೆ ಹೋಗ್ತದೆ, ಅಂಗನವಾಡಿಯಿಂದಲೂ ಕತೆ ಸ್ಟೇಜ್ಗೆ ಹತ್ತಿದ್ದೀನಿ. ಅದು ಫಸ್ಟ್ ನಾನು ಅಂಗನವಾಡಿಗೆ ಇರ್ಬೇಕಾದ್ರೆ ಹೋಗಿರೋದು. ಅಂಗನವಾಡಿ. ನಿಮ್ಗೆ ಸರ್? ನಾನೊಂದು ಚಿಕ್ಕ ವಯಸ್ಸಲ್ಲಿ ಸುಮಾರು ವೇದಿಕೆ ಹತ್ತಿದ್ದೇನೆ, ಅಂದ್ರೆ ಪರ್ಫಾರ್ಮ್ ಮಾಡಕ್ಕೇನೆ. ಓಕೆ. ಯಾಕಂದ್ರೆ ನಮ್ಮ ತಾಯಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಇಷ್ಟ. ಅದಕ್ಕೆ ಎಲ್ಲದಕ್ಕೂ ಕಳ್ಸೋದು. ನನ್ನ ವಾಯ್ಸ್ ನೋಡಿದ್ರೆ ಹೆಂಗೋ ಗೊತ್ತಾಗ, ಅದಕ್ಕೆ ಸಂಗೀತಕ್ಕೂ ಕಳ್ಸೋದು ಇವ್ರು. ಅಮ್ಮ 20 ರೂಪಾಯಿ ಫೀಸ್ ಇತ್ತು ಅವಾಗ, ಅದಕ್ಕೂ ಹೋಗಿ ಇದಕ್ಕೂ ಹೋಗು ಅಂತ. ಇಂಟ್ರೆಸ್ಟ್ ಇರಲಿಲ್ಲ ಅದ್ರ ಬಗ್ಗೆ. ಓಕೆ. ಅದೇ 4 ದಿನ ಹೋಗೋದು ಕ್ಲಾಸಿಗೆ, ಆಮೇಲೆ ಬರೋದು, ಅಮ್ಮ ಹೋಗುದಿಲ್ಲ ಅಂತ ಹೇಳುದು. ಆಮೇಲೆ ತಬಲಾ ಕ್ಲಾಸಿಗೆ ಹಾಕಿದ್ರು, ಅಲ್ಲಿ ಬಿಡ್ತಾ ಇಲ್ಲ. ಮೇಷ್ಟ್ರು ಸ್ವಲ್ಪ ಜೋರಿದ್ರು ಮೇಷ್ಟ್ರು. ಆಮೇಲೆ ತಬಲನ ಜೋಡ್ ಬಡಿಯಕ್ಕೆ ಸ್ಟಾರ್ಟ್. ಸೊ ಆತರ ಸಣ್ಣ ವಯಸ್ಸಿಂದ ತುಂಬಾ ಅಂದ್ರೆ ನೆನಪಿಲ್ಲ. ಅಂಗನವಾಡಿಗೆಲ್ಲ ಹೋಗುವಾಗ ತುಂಬಾ ಸ್ಟೇಜ್ ಹತ್ತಿದೀವಿ. ಅವಾಗ್ಲೇ ನೀವು ಹೇಳ್ದಾಗೆ ನಾವು ಪ್ರತಿಭಾ ಕಾರಂಜಿಗೆಲ್ಲ ನಮ್ ಕಡೆ ಜಾಸ್ತಿ ಅಲ್ಲ. ನಾನು ಕತೆ ಹೇಳಿದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಅಂತ ತಿಳ್ಕೊಂಡಿದ್ರು ಅವ್ರು. ಹಾಗಾಗಿ ನನ್ನ ತಿಳ್ಕೊಂಡಿದ್ರು. ಅವ್ರು ತಿಳ್ಕೊಂಡಿದ್ರು. ಆಮೇಲೆ ಫ್ಯಾನ್ಸಿ ಡ್ರೆಸ್ ಅದ್ರಲ್ಲಿ ನಾನೇ ಚೆನ್ನಾಗಿ ಮಾಡ್ತಿದ್ದೆ, ಅದು ನಂಗೆ ಗೊತ್ತು. ಯಾವ ಫ್ಯಾನ್ಸಿ ಡ್ರೆಸ್ ಹಾಕಿದ್ರಿ ಸರ್? ನಾವು ಮೊದ್ಲೆಲ್ಲ ಮಾಮೂಲಿ ಅಜ್ಜಂದು, ಆಮೇಲೆ ಮೊದ್ಲೆಲ್ಲ ಕೊರಗ ನೃತ್ಯ ಅಂತ ಬರ್ತಿತ್ತು, ಅದ್ರಲ್ಲಿ ಮಾಡ್ತಿದ್ದೆ. ಅಂದ್ರೆ ಇವಾಗೆಲ್ಲ ಅದೆಲ್ಲ ಮಾಡಕ್ಕಿಲ್ಲ, ಬಟ್ ಮೊದ್ಲೆಲ್ಲ ಮಾಡ್ತಿದ್ವಿ. ಆಮೇಲೆ ದೈವಾರಾಧನೆದು ಎಲ್ಲ ಮಾಡ್ತಿದ್ರು ಮೊದ್ಲು. ಆಮೇಲೆ ಸ್ವಲ್ಪ ಮಾಡ್ಬಾರ್ದಂತೆಲ್ಲ ಅದೆಲ್ಲ ಮಾಡ್ತಿದ್ವಿ. ಸೊ ಹಾಗೆ ಆಮೇಲೆ ಕುಡುಕನ್ ಮಾಡ್ತಾ ಇದ್ದೆ, ಅದ್ರಲ್ಲಿ ಒಂದೆರಡು ಪ್ರೈಸಸ್. ಆಕ್ಚುಲಿ ಅದ್ರಲ್ಲಿ ಫೇಮಸ್ ಅಲ್ಲ ನೀವು? ಎಸ್ ಹೌದು, ನ್ಯಾಚುರಲ್ ಆಗಿ. ಸೊ ಆತರ ಅಂದ್ರೆ ಮೊದ್ಲಿಂದ ನಾವು ಹೋಗ್ತಾ ಇದ್ದೆ ಸ್ಟೇಜ್. ಅಂದ್ರೆ ಪರ್ಟಿಕ್ಯುಲರ್ ಈ ತರ ಅಂತ ನೆನಪಿಲ್ಲ, ಯಾಕಂದ್ರೆ ಮೊದ್ಲಿಂದ ನಾವು ಹುಟ್ಟುವಾಗ್ಲೇ ಕಲಾವಿದರಾಗಿ ಹುಟ್ಟಿದ್ದು. ಟೋಟಲ್ ಸ್ಟೇಜ್ಗೆ ಹೋಗಿ ಬಂದ. ಹೌದು ಹೌದು. ಹಾಗಾಗಿ ಸಣ್ಣ ವಯಸ್ಸಿಂದ ಸ್ಟೇಜ್ ಅಂದ್ರೆ ಸ್ಟೇಜ್ ಫಿಯರ್ ಇಲ್ಲ ಅನ್ನೋದಕ್ಕೆ ಒಂದೊಂದು ಎಕ್ಸಾಂಪಲ್. ತಾಯಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಣ್ಣ ವಯಸ್ಸಿಂದ ಹತ್ತಿದ್ರು ಇಲ್ಲಿವರೆಗೂ ಫಿಯರ್ ಇದೆ. ಆಕ್ಚುಲಿ ಎಲ್ಲಾ ಕಲಾವಿದರಿಗೆ ಇರ್ತಂತೆ, ಬಟ್ ಅಷ್ಟೊಂದು ಫಿಯರ್ ಇಲ್ಲ. ಫಸ್ಟ್ ಸ್ಟೇಜ್ ಹತ್ತದಾಗ ಒಂದು ಫಿಯರ್ ಇರುತ್ತೆ ನೋಡಿ. ಸ್ಟೇಜ್ಗೆ ಹೋಗ್ತೀನಿ ಅಂತ ಒಂದು ಧೈರ್ಯ ಇದೆ, ಆಮೇಲೆ ಗೊತ್ತಿಲ್ಲ. ಎಸ್. ಸೊ ನೀವು ಹೇಳುವಾಗ ಹೇಳಿದ್ರಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಅಜ್ಜನ ಪಾರ್ಟ್ ಮಾಡಿದ್ರಿ ಅಂತ. ಅಂಡ್ ಆಡಿಷನ್ ಅಲ್ಲಿ ನಮ್ಗೆ ಇವಾಗ್ಲೂ ನೆನಪಿದೆ, ನೀವು ಆ ರೋಲ್ ಮಾಡಿರುವಂತದ್ದು ಅಜ್ಜ. ಅಂಡ್ ಕುಡ್ದಿದ್ರಿ ಕೂಡ ಆಗ ಸ್ಟೇಜ್ ಅಲ್ಲಿ. ಆಕ್ಟಿಂಗಿಗೋಸ್ಕರ ಕೊಡ್ತಿದ್ರು. ಹೌದು. ಸೊ ಆ ಒಂದು ಸಿಚುಯೇಷನ್ ಅಲ್ಲಿ ನೀವು ಫಸ್ಟ್ ಫ್ಯಾನ್ಸಿ ಡ್ರೆಸ್ ಮಾಡುವಾಗ ಅಜ್ಜನ ಗೆಟಪ್ ಅಲ್ಲಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದು ಸರಿ, ಈ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಈ ರೀತಿ ಆಡಿಷನ್ ಕೊಡ್ತೇನೆ ನಾನು, ಇಷ್ಟು ಹೆಸರು ಮಾಡ್ತೇನೆ, ಪ್ರವೀಣ್ ಜೈನ್ ಕಾಮಿಡಿ ಕಿಲಾಡಿ ಅಂತ ಹೆಸರು ಬರ್ತದೆ ಅಂತ ಯೋಚನೆ ಮಾಡಿದ್ರೆ? ಇಲ್ಲ, ಖಂಡಿತ ಇಲ್ಲ. ಆತರ ಅಂದ್ರೆ ನಾನು ಕಲಾವಿದ ಆಗ್ತೀನಿ ಅಂತಾನೆ ಯೋಚನೆ ಇರ್ಲಿಲ್ಲ ಆ ಟೈಮಲ್ಲಿ. ಅಂದ್ರೆ ಜೋಕ್ಲಾಟಿಕೆ ಅಂತ ಹೇಳ್ತಾರೆ, ಮಕ್ಕಳಾಟಿಕೆ ಹೋಗೋದು, ಪರ್ಫಾರ್ಮ್ ಮಾಡೋದು, ಪ್ಲೇಟ್ ಕೊಡ್ತಾರ, ಆಮೇಲೆ ಆಕ್ಚುಲಿ ನಂಗೆ ಇನ್ಸ್ಪಿರೇಷನ್ ಅಂದ್ರೆ ನಾನು ಅಂದ್ರೆ ನಾಟಕ ಎಲ್ಲ ಮಾಡ್ತಿದ್ದೆ. ಕಾಮಿಡಿ ಕಿಲಾಡಿ ಹೋಗ್ಬೇಕಂತ ಡ್ರೀಮ್ ಬಂದಿದ್ದೆ ಇವ್ರನ್ನ ನೋಡಿ. ಅದೇ ನಮ್ಮ ಪಕ್ಕದವರು ಹೋಗಿದ್ದಾರೆ, ಇವ್ರದ್ದೆಲ್ಲ ಡ್ರಾಮಾ ನೋಡ್ತಿದ್ದವ್ರು ನಾವು. ಅನೀಶನ್ ಆಗಿರ್ಬೋದು, ನಮ್ಮೂರಲ್ಲಿ ಡ್ರಾಮಾ ಮಾಡ್ತಿದ್ರು. ಹೋಗ್ಬಹುದಂತ ಯೋಚನೆ ಮಾಡಿದ್ದೆ ಅವಾಗ. ನಾವು ಸೀಸನ್ 1 ಅಲ್ಲಿ ನೋಡಿ, ಆಮೇಲೆ ಸೀಸನ್ 2 ಆಡಿಷನ್ ಹೋಗಿದ್ವಿ. ಸೊ ಆತರ ಯೋಚನೆ ಬಂದಿತ್ತು. ಬಟ್ ಸಣ್ಣ ವಯಸ್ಸಲ್ಲಿ ಅದೇ ನಾವು ಅವಾಗ ಒಂದು ಥಾಟ್ ಇರ್ಲಿಲ್ಲ ನಾನು ದೊಡ್ಡ ಕಲಾವಿದ ಆಗ್ಬೇಕು, ಆತರ ಇಲ್ಲ. ಪ್ರೈಸ್ ಬರ್ಬೇಕಂತ ಇತ್ತು ಸ್ಟೇಜ್ ಅಲ್ಲಿ. ಅಂದ್ರೆ ನೀವು ಫ್ಯಾನ್ಸಿ ಡ್ರೆಸ್ ಬಗ್ಗೆ ಕೇಳಿ ಆ ಟೈಮಲ್ಲಿ ಹೇಳ್ತಾ ಇರೋದು. ಅದಾದ್ಮೇಲೆ ಅದೇ PUC ಆದ್ಮೇಲೆ ಸ್ವಲ್ಪ ನಮ್ಗೆ ತಿಳುವಳಿಕೆ ಬರುತ್ತಲ್ವಾ, ಅದಾದ ನಂತರ ಈ ವೇ ಅಲ್ಲಿ ಹೋಗ್ಬಹುದಂತ ಯೋಚನೆ ಬಂದಿದ್ದು ಆ ಟೈಮಲ್ಲಿ. ಎಸ್. ಸೊ ನೀವ್ ಹೇಳಿದ್ರಿ ನೀವೆಲ್ಲ ಇವರನ್ನ ನೋಡಿ ಇನ್ಸ್ಪಿರೇಷನ್ ಆದದ್ದು ಅಂತ. ಯಾಕಂತ ಹೇಳಿದ್ರೆ ಸೀಸನ್ 1 ಅಲ್ಲಿ ಹಿತೇಶ್ ಅವರಾಗಿರ್ಲಿ, ಅನೀಸ್ ಸರ್ ಆಗಿರ್ಲಿ, ಒಂದು ಸ್ಟೇಜ್ ಹತ್ತಿ ಹೆಸರು ಮಾಡಿದಾಗ ಉಳಿದವರಿಗೆಲ್ಲರಿಗೂ ಆ ಕಾನ್ಫಿಡೆನ್ಸ್ ಬಂತು. ನಮ್ಮ ಈ ಬೆಳ್ತಂಗಡಿ ಪ್ರದೇಶ ಹೇಳುವುದು ಒಂದು ಗ್ರಾಮೀಣ ಪ್ರದೇಶ ಅಂತಾನೆ ಹೇಳ್ಬೋದು. ಅಲ್ಲಿ ಅಷ್ಟು ನಾವು ದೂರ ಅಂತ ಯೋಚನೆ ಮಾಡ್ತೇವೆ. ಜೀ ಕನ್ನಡ ಅಂತ ಹೇಳಿದ್ರೆ ನಮ್ಗೆ ಆಗುವಂಥದ್ದಲ್ಲ ಅಂತ ಯೋಚನೆ ಮಾಡ್ತೇವೆ. ಆ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದು ನೀವು ಸರ್, ಅದನ್ನು ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಮಂಗಳೂರಿನವ್ರು ಸ್ವಲ್ಪ ಸ್ಟಡೀಸ್, ಎಜುಕೇಷನ್ ಅಂತ ಅದರಲ್ಲಿ ಟಾಪ್ ಇರ್ತೇವೆ ನಾವು. ಬಟ್ ಇದಕ್ಕೆಲ್ಲ ನಮಗೆ ಬೇಡಪ್ಪ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಹಾಗಿರುವಾಗ ನೀವು ಇಟ್ಟಂತಹ ಒಂದು ಸ್ಟೆಪ್ ಎಷ್ಟೋ ಕಲಾವಿದರಿಗೆ ನಾಂದಿ ಆಯಿತು. ಆಮೇಲೆ ಸೂರಜ್ ಅವರು ಮಂಗಳೂರಿಂದ. ಸೊ ಪ್ರತಿಯೊಂದು ಪ್ರತಿಗಳು, ದಿವ್ಯಾ ಮ್ಯಾಮ್ ಇರ್ಬೋದು, ಪ್ರತಿಯೊಬ್ಬರು ಇಲ್ಲಿಂದ ಹೊರಡಲಿಕ್ಕೆ ಶುರು ಮಾಡಿದ್ರು. ಯಾಕೆ ನಮ್ಮೂರ್ನವ್ರು, ನೀವು ಹೇಳಿದಾಗೆ ನಮ್ಮೂರ್ನವರೇ ಹೋಗ್ತಾ ಇದ್ದಾರಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಮ್ಗೆ ಡಿಸಿಷನ್ ಹೇಗೆ ತಗೊಂಡ್ರಿ ಸರ್? ಯಾಕೆ ನಿಮ್ಗೆ ನಾನು ಈ ಸ್ಟೇಜ್ ಹತ್ಬೇಕು ಅಂತ ಅನಿಸ್ತು?
ಇಲ್ಲ, ನಾನು ಹೋಗೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಜಿ ಕನ್ನಡ ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ವಿ ಅಪ್ಪ ಅಲ್ಲಿಗೆ ಯಾರು ಹೋಗ್ತಾರೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಕಷ್ಟ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ನಾನಲ್ಲಿ ರೀಚಾರ್ಜ್ ಆಗ್ತಿರ್ಬೇಕಾದ್ರೆ ನನ್ನ ರಿಲೇಷನ್ ಅವರೊಬ್ರು ಹೇಳಿದ್ರು ಆಡಿಷನ್ ಇದೆ ಹೋಗು ಅಂತ. ಬಟ್ ನನ್ಗೆ ಭಯ ಇತ್ತು, ಹೋಗುದು ಬೇಡ ಅಂತ ಹೇಳಿ ಡಿಸೈಡ್ ಆಗಿದೆ. ಹೆಲ್ತ್ ಎಲ್ಲ ಇಶ್ಯೂ ಆದ್ರೂ ಬೆಳಿಗ್ಗೆ ಎದ್ದು ಹೋಗಿ ಆಡಿಷನ್ ಕೊಟ್ಟೆ. ಅಲ್ಲಿ ಹೋದಾಗ ಫಸ್ಟ್ ರೌಂಡ್ ಅಲ್ಲೇ ಸೆಲೆಕ್ಟ್ ಆಗಿದೆ. ನೋಡಾಗ ಹೀಗೆ ಶೂಟ್ ಮಾಡ್ತಿದ್ರು, ಎಲ್ಲ ಬಿದ್ದು ಬಿದ್ದು ನಗ್ತಿದ್ರು. ಆಗ ಇದೇ ತರ ಒಬ್ರು ಮೈಕ್ ಹಾಕಕ್ ಬಂದ ಹುಡುಗ ಅಂತಿದೆ, ಅಣ್ಣ ನೀನ್ ಸೆಲೆಕ್ಟ್ ಆಗ್ತದೆ. ಆಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಸಪರೇಟ್ ನಂದು ಬೈಟ್ಸ್ ಎಲ್ಲ ತಗೊಂಡ್ರು. ಆಗ ಸ್ವಲ್ಪ ಹೋಪ್ಸ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ಹೋದಾಗ ಡೈರೆಕ್ಟ್ ಸೆಲೆಕ್ಷನ್ ಆಗಿದ್ದೆ. ಅದೇ ಬೇರೆಯವರ ಒತ್ತಾಯಕ್ಕೆ ಹೋಗಿ ನಾನು ಸೆಲೆಕ್ಟ್ ಆಗಿರೋದು ಅಂತ, ನಾನೇ ಡೈರೆಕ್ಟ್ ಹೋಗ್ಬೇಕನ್ನೋ ಆಸೆ ಇರ್ಲಿಲ್ಲ ನನಗೆ. ಆತರ ಸೊ ಬೇರೆಯವರ ಒತ್ತಾಯಕ್ಕೆ ಹೋದ್ರೆ ಈಗ ಊರವರೆಲ್ಲ ಸಪೋರ್ಟ್ ಇದ್ರು, ಹೇಳ್ತಿದ್ರು. ಊರವರೆಲ್ಲ ಮೊದ್ಲೆಲ್ಲ ಹೇಳ್ತಿದ್ರು ನಾಟಕಕ್ಕೆ ಹೋಗು, ಬೇರೆ ನೀನ್ ಇಷ್ಟು ಕಾಮಿಡಿ ಮಾಡ್ತೀಯ, ಮಂಗಳೂರು ಟೀಮ್ ಅಲ್ಲಿ ಯಾವ್ದಾದ್ರು ಸೇರ್ಕೋ, ಆತರ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಮನೆ ಪಕ್ಕದವರೇ ಹೇಳಿರೋದ್ರಿಂದ ಹೆಲ್ತ್ ಇಶ್ಯೂ ಇದ್ರು ಸಪೋರ್ಟ್ ಮಾಡ್ತಾರಲ್ಲ ಊರವ್ರು ಅಂತೇಳಿ ಆ ಉದ್ದೇಶಕ್ಕೆ ಹೋಗಿರೋದು. ಓಕೆ, ಸೊ ಈಗ ನೀವು ಫೈನಲ್ ಆರೋಗ್ಯವಾಗಿದ್ದೀರಲ್ಲ? ಅವಾಗ ಹುಷಾರ 5 ವರ್ಷ ಸರಿ, ನೀವು ಹೆಲ್ತ್ ಇಶ್ಯೂ ಅಂತ ಒತ್ತಿ ಹೇಳುವಾಗ ಕೇಳೋದ್ರೆ ಬೇಜಾರಾಗ್ತದೆ ಅಂತ ಕೇಳ್ಬಿಟ್ಟೆ ಸರ್. ರಾತ್ರಿ ಎಲ್ಲ ನಿದ್ದೆ ಮಾಡಿದೆ, ಬೆಳಿಗ್ಗೆವರೆಗೂ ಅದು ಹೆಲ್ತ್ ಇಶ್ಯೂ ನನಗೆ ದೊಡ್ಡ ಸಿಕ್ಕಿಲ್ಲ. ಅಲ್ಲ, ಹೆಲ್ತ್ ಇಶ್ಯೂ ಅಂತ ಒತ್ತಿ ಹೇಳ್ತಾ ಇದ್ರಲ್ಲ, ಹಾಗೆ ಆಂಕರ್ ಆಗಿ ಕೇಳದಿದ್ರೆ ಏನ್ತಿರ್ಲಿಲ್ಲ, ಸಣ್ಣದು. ಓಕೆ ಸರ್, ಸ್ವಲ್ಪ ಇರುತ್ತೆ, ಆಮೇಲೆ ಆಡಿಷನ್ ಬೈದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಸ್, ಸೊ ನೀವು ಯಾರ್ದೋ ಒತ್ತಾಯ, ಯಾರ್ದೋ ಸಪೋರ್ಟ್ ಅಂಡ್ ನಿಮ್ಮ ಒಂದು ಒಳಗಿರುವಂತಹ ಆಸೆಗೋಸ್ಕರ ಹೋದ್ರಿ. ಈಗ ಸಾಕಷ್ಟು ಜನರ ಆಸೆಗೆ ಅದು ಏನ್ ಹೇಳುವಂಥದ್ದು ಇನ್ನಷ್ಟು ಶಕ್ತಿ ಕೊಡ್ತು. ಇಂಥ ಸುಮಾರು ಕಲಾವಿದರು ಬರುವ ಹಾಗೆ ಆಯ್ತು. ಸೊ ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರ್ತದೆ ಸರ್. ಒಂದು ಪುಟ್ಟ ವಿರಾಮ ತಗೊಂಡ್ಬರೋಣ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो नमः. या देवी सर्वभूतेषु विष्णुमायेति. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो नमः. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಒಂದು ವಿರಾಮನ ತಗೊಂಬಂದ್ವಿ. ಸೊ ಹಾಗಾಗಿ ನಗುವಿಗೆ ವಿರಾಮ ಇಲ್ಲ, ಹಾಗೆ ಮಾತುಕತೆಗೆ ಕೂಡ ವಿರಾಮ ಇಲ್ಲ. ಸೊ ನಗು ಮಾತು ಸೇರಿದ್ರೆ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ. ಸೊ ಹಾಗಾಗಿ ಮಾತುಕತೆಯನ್ನು ಮುಂದುವರಿಸೋಣ. ಮೊದಲಿಗೆ ನಮ್ಮ ಚಲನಚಿತ್ರ ನಟನ ಬಗ್ಗೆ ಮಾತಾಡಬೇಕು. ಕಾಮಿಡಿ ಕಿಲಾಡಿಯಿಂದ ಚಲನಚಿತ್ರ, ಸೊ ಅದು ಕೂಡ ನಮ್ಮ ಡಿ ಬಾಸ್ ಸರ್ ಮೂವಿ. ಓ ಗಾಡ್, ಸೊ ಅವರನ್ನು ಮೀಟ್ ಆಗಬೇಕು ಅಂತ ಎಷ್ಟೋ ಮಂದಿ ಕಾಯ್ತಾ ಇರ್ತಾರೆ. ಹಾಗಿರುವಾಗ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಿ. ಸೊ ಅದರ ಅನುಭವ ಹೇಗಿತ್ತು? ಅದೊಂದು ನನಗೆ ಸರ್ಪ್ರೈಸ್ ಅಂತ ಹೇಳಿದ್ರೆ, ಕಾಮಿಡಿ ಕಿಲಾಡಿ ಫೈನಲ್ ಆಗ್ಬೇಕಾದ್ರೆ ಸೆಕೆಂಡ್ ರನ್ನರ್ ಅಪ್ ಸಿಗ್ಬೇಕಾದ್ರೆ ಆನಂದನ್ ಅನೌನ್ಸ್ ಮಾಡಿದ್ರು. ಇಲ್ಲಿರೋ ಒಬ್ಬರಿಗೆ ದೊಡ್ಡ ಸೆಲೆಬ್ರಿಟಿ ಒಬ್ರು ಫ್ಯಾನ್ ಇದ್ದಾರೆ ಅಂತ, ಅದು ದರ್ಶನ್ ಸರ್ ಅಂತ ಅವತ್ತಲ್ಲಿ ಅನೌನ್ಸ್ ಮಾಡಿದ್ರು. ಆಮೇಲೆ ನಂಗೆ ಅವ್ರನ್ನ ಮೀಟ್ ಆಗ್ಬೇಕಂತಿತ್ತು. ಆಮೇಲೆ ಮೀಟ್ ಆಗಿದ್ದು ಜಗ್ಗೇಶ್ ಸರ್ ಇದೊಂದು ಮದುವೆ ಚೌಟ್ರಿ ಓಪನ್ ಇತ್ತು. ಅಲ್ಲಿ ಹೋದಾಗ ದರ್ಶನ್ ಸರ್ ನಿಂತಿದ್ರು, ಅಷ್ಟೇ ಕ್ರೌಡ್ ಇತ್ತು, ಎಲ್ಲ ಡಿ ಬಾಸ್ ಅಂತ ಕರೀತಿದ್ರು. ನಾನು ಮುಂದೆ ಹೋದಾಗ ಎಲ್ಲರೂ ಪ್ಯಾಕ್ ಅಂದ್ರು. ಆಗ ಸಡನ್ ದರ್ಶನ್ ಸರ್ ಆಯ್ತಪ್ಪ ಇನ್ನು ನಿಂದೆ ಗಾಡಿಗೆ ಅದೇ ತರ ಹಾರ್ನ್ ಇಟ್ಕೊತೀನಿ ಅಂತ. ಅದು ಕಟ್ ಆದ್ರೆ ಡೈರೆಕ್ಟ್ ನನ್ಗೊಂದ್ ದಿವಸ ಕಾಲ್ ಬರುತ್ತೆ, ದರ್ಶನ್ ಸರ್ ಮೂವಿಗೆ ಅವರೇ ರೆಫರ್ ಮಾಡಿರೋದು. ನಾನು ಆಕ್ಚುಲಿ ಮೂವಿಗೆ ರೆಫರ್ ಮಾಡಿರೋದು ದರ್ಶನ್ ಸರ್, ಯಜಮಾನ ಮೂವಿಗೆ ಅವರೇ ರೆಫರ್ ಮಾಡಿದ್ದು ಬರ್ಬೇಕಂತ. ನನ್ ಖುಷಿ ಆಯ್ತು. ಅವ್ರ ಜೊತೆ ಹೋದೆ. ಫಸ್ಟ್ ಡೇ ಅಂತೂ ಭಯ ಇತ್ತು. ನಾನು ನನ್ ಗೆಟಪ್ ಎಲ್ಲ ಹಾಕೊಂಡು ದೂರದಲ್ಲಿ ನಿಂತಿದ್ದೆ. ಬಂದ್ರು, ದೂರದಲ್ಲಿ ನಿಂತು ನಮಸ್ತೆ ಸರ್ ಅಂದೆ. ಆಯ್ತಾ ತಿಂಡಿ ಆಯ್ತಾ ಬನ್ನಿ ಬಾಸ್ ಅಂತ ಅವರೇ ಮಾತಾಡ್ಸಿದ್ರು. ನೆಕ್ಸ್ಟ್ ನನ್ಗೆ ಶೂಟಿಂಗ್ ಇದ್ದದೇ ದರ್ಶನ್ ಸರ್ ಜೊತೆ, ಅವ್ರ ಜೊತೆ ಗಾಡಿಲಿ ಹೋಗೋದು. ಬಟ್ ಅವರೆಲ್ಲ ಹೇಳೋದು, ಹಿತೇಶ್ ಟೆನ್ಷನ್ ಮಾಡ್ಕೋಬಹುದು, ಆರಾಮ್ಸೆ ಆಗಿ ಮಾಡೋದು. ಅದರಲ್ಲಿ ಫಸ್ಟ್ ಇದ್ದದ್ದು ಡೈಲಾಗ್ ಹೇಗಿತ್ತು ಅಂತ ಹೇಳಿದ್ರೆ, ನಾನ್ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಿದ್ದೆ, ನೋಡಿ ಈ ಏರಿಯಾ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕೆ ಅವ್ರಂದ್ರು ಈ ತರ ಮಾತಾಡಬೇಡ ಅಂತ ಡೈರೆಕ್ಟರ್ ಕರೆದು ನನ್ನನ್ನು ಡಾಮಿನೇಟ್ ನೋಡೋ ಆತರ ಏಕವಚನದಲ್ಲಿ ಮಾತಾಡ್ತಾರ. ಅವರೆಲ್ಲ ನನಗೆ ಹೇಳ್ಕೊಟ್ಟು ಪ್ರತಿ ಶೂಟಿಂಗ್ ಟೈಮ್ ಅಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ರು. ಒಳ್ಳೆ ವ್ಯಕ್ತಿ. ನನಗಂತೂ ತುಂಬಾ ಖುಷಿ ಇದೆ. ಈಗ ಸದ್ಯಕ್ಕೆ ಆದ್ರೆ ಮತ್ತೆ ಅವ್ರ ಪ್ರಾಜೆಕ್ಟ್ ಸಿಗ್ಬೋದು ಅಂತ ಒಂದು ಇದೆ, ಗೊತ್ತಿಲ್ಲ ಏನಂತ. ಆತರ ಇದೆ. ತುಂಬಾ ಖುಷಿ ಆಯ್ತು ಆಕ್ಚುಲಿ. ದೊಡ್ಡ ಒಬ್ರು ಸೆಲೆಬ್ರಿಟಿ ಅವರು ನಮ್ಮನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇರುವವರನ್ನ ಗುರುತಿಸಿ ಅವ್ರ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಖುಷಿ ಅಲ್ವಾ. ತುಂಬಾ ಖುಷಿ ಆಗಿದೆ ದರ್ಶನ್ ಸರ್. ಇನ್ನೊಂದು ವಿಶೇಷತೆ ಹೇಳ್ಬೇಕಾದ್ರೆ, ಅವರಿಗೆ ದರ್ಶನ್ ಸರ್ ಜೊತೆ ಸಿಕ್ಕಂತ ಅವಕಾಶನೇ ದೊಡ್ಡದು. ಅದರಲ್ಲೂ ಇವರು ಆ ಮೂವಿಲಿ ಹೈಲೈಟ್ ಆಗಿದ್ದಾರೆ. ಯಾಕಂದ್ರೆ
ಪಕ್ಕದಲ್ಲಿ ಸಾಧು ಗೋಕಿಲ ಸರ್ ಇದ್ದಾರೆ, ಈ ಕಡೆ ಮಂಡ್ಯ ರಮೇಶ್ ಇದ್ದಾರೆ, ಅವ್ರ ಜೊತೆ ಇವ್ರು ಕಾಮಿಡಿಯನ್ ಆಗಿ ಹೋಗೋದೇ ದೊಡ್ಡ ವಿಷಯ, ಅದ್ರಲ್ಲಿ ಹೈಲೈಟ್ ಆಗಿದ್ದಾರೆ. ಅದ್ರ ಬಗ್ಗೆ ಹೇಳಬೇಕು. ಇನ್ನೊಂದು ವಿಷಯ ಅಂದ್ರೆ ನಮ್ಮ ಮಂಗಳೂರು ಕಡೆಯಿಂದ ಯಾರೆಲ್ಲ ಆರ್ಟಿಸ್ಟ್ ಹೋಗ್ತಾರೆ ಅವ್ರದ್ದು ಒಂದೇ ಜೋನರ್ ಇರುತ್ತೆ, ಯಾಕಂದ್ರೆ ಡ್ರಾಮಾ ಎಲ್ಲ ಮಾಡಿ ಅವ್ರಿಗೆ ಅದೇ ರೀತಿ ಅದಕ್ಕೆ ಇನ್ವಾಲ್ವ್ ಆಗಿರ್ತಾರೆ, ಅದೇ ತರ ಮಾಡ್ತಾರೆ. ಬಟ್ ಹಿತೇಶ್ ಅಣ್ಣ ಅಂದ್ರೆ ಅವರು ಮಿಮಿಕ್ರಿ ಮಾಡ್ತಾರೆ, ಇಮಿಟೇಟ್ ಮಾಡ್ತಾರೆ. ಇವಾಗ ನೋಡಿ ದರ್ಶನ್ ಸರ್ ಇದೆಲ್ಲ ಮಾಡಿದ್ರು, ಸೊ ಅವ್ರದ್ದು ಅದು ಸ್ಪೆಷಾಲಿಟಿ ಅಂತ ಹೇಳ್ಬಹುದು. ಅವರು ನಂಗೆ ಇನ್ಸ್ಪಿರೇಷನ್ ಆಗಿದ್ದೆ ಅದಕ್ಕೆ, ಅಂದ್ರೆ ಅವರನ್ನು ಮಿಮಿಕ್ರಿ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ನಾರ್ತ್ ಕರ್ನಾಟಕ ಈಗ ಹಾಸನ ಮಂಡ್ಯದವರೆಲ್ಲ ಮಿಮಿಕ್ರಿ ಮಾಡ್ಕೊಂಡು ಆರ್ಕೆಸ್ಟ್ರಾ ಅಭ್ಯಾಸ ಇರುತ್ತೆ, ಬಟ್ ಇವ್ರಿಗೆ ಅದಿಲ್ಲ. ಆದ್ರೂ ಅದನ್ನ ಕಲ್ತಿದ್ದಾರೆ ಅಂದ್ರೆ ಗ್ರೇಟ್, ಅಂದ್ರೆ ಅವರಿಂದ ಕಲಿಯೋದು ನಮ್ಗೆ ತುಂಬಾ ಇದೆ. ಸೊ ಅದಕ್ಕೆ ಸೀಸನ್ 1 ಅವ್ರ ಇನ್ಸ್ಪಿರೇಷನ್ ಆದದ್ದು ನಮ್ಗೆ ಅಂತ ಹೇಳಿದ್ರೆ ಅದಕ್ಕೆ. ನಾನಷ್ಟೇ ಇವ್ರು ಹೇಳಿದಾಗೆ ಯಾವ್ದನ್ನು ಕಲ್ತಿಲ್ಲ, ಓನ್ ಆಗಿ ಕಲ್ತಿರೋದು, ಮಿಮಿಕ್ರಿ ಮಾಡೋದಿರ್ಬೋದು. ಅಂದ್ರೆ ನಾನು ಬೇರೆ ಆರ್ಟಿಸ್ಟ್ಗಳ ವಾಯ್ಸ್ಗಿಂತ ಪ್ರಾಣಿ ಪಕ್ಷಿಗಳು ಮಾತಾಡಿದೆ ಹೇಗೆ ಅದನ್ನು ಫನ್ನಿ ಮಾಡ್ಲಿಕ್ಕೆ ಕಲ್ತಿದ್ದೆ. ಮತ್ತೇನಿಲ್ಲ, ನನ್ ಬಗ್ಗೆ ಇಷ್ಟ ಹೊಗಳಿದ್ದ, ಇವ್ರಿಗೆ ಅವ್ರದ್ದಾದ ಓನ್ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಬಂದಿರ್ತಾರೆ. ಈಗ ಒಬ್ಬರನ್ನ ನಾವು ಇನ್ಸ್ಪೈರ್ ಆಗಿ ತಗೊಂಡ್ರು, ಬಟ್ ನಮ್ಮಲ್ಲಿರೋ ಟ್ಯಾಲೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಆಕ್ಚುಲಿ ಇವನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಅಲ್ಲಿ ಕಾಮಿಡಿ ಕಿಲಾಡಿ ಸೀಸನ್ 3 ಅಲ್ಲಿ ಇರ್ಬೋದು, ಡಿಫ್ರೆಂಟ್ ಆದ ಗೆಟಪ್ ಗಳನ್ನ ಮಾಡಿರುವಂತದ್ದು ಇವನು ಬಿಟ್ರೆ ವಿಶ್ವ, ಇವರಿಬ್ರೆ ಹೈಯೆಸ್ಟ್ ಡಿಫ್ರೆಂಟ್ ಆಗಿರೋ ಗೆಟಪ್ ಗಳನ್ನ ಅಪರೂಪಕ್ಕೆ. ಈ ಟಾಮ್ ಅಂಡ್ ಜೆರ್ರಿದೆಲ್ಲ ಇರ್ಬೋದು, ಅದೆಲ್ಲ ಸಖತ್ತಾಗಿ ಬಂದಿದೆ. ಆಮೇಲೆ ಜಂಗಲ್ ಬುಕ್ ಅದರೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಕೆಲವೊಂದು ನೋಡಿದಾಗ ನಾವು ಆತರ ಮಾಡ್ಬೇಕು ಅಂತ ಅನಿಸುತ್ತೆ ಇವರದ್ದು ನೋಡಿದ್ರೆ. ಮೊನ್ನೆ ರೀಸೆಂಟ್ ಆಗಿ ಫಿನಾಲೆಯಲ್ಲಿ, ಚಾಂಪಿಯನ್ಶಿಪ್ ಫಿನಾಲೆ ಅದೊಂದು ಸೈನ್ಯಾಧಿಕಾರಿ ಯಾವ್ದೋ ಮಂತ್ರಿ ಯಾವ್ದೋ ಮಾಡಿದ, ಅದು ಸಖತ್ತಾಗಿ ಬಂದಿದೆ. ಈ ಮ್ಯಾನರಿಸಮ್ ಇರ್ಬೋದು, ಇವನು ಮತ್ತೆ ಕುಡುಕಂದು ಚೆನ್ನಾಗಿ ಮಾಡ್ತಾನೆ. ಆಕ್ಚುಲಿ ರಾಕೇಶ ಮತ್ತೆ ಒಂದು ಕಾಂಬಿನೇಷನ್ ಅಲ್ಲಿ ಕುಡುಕಂದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಅವ್ರದ್ದಾದ ಸಪರೇಟ್ ಆದ ಟ್ಯಾಲೆಂಟ್ ಗಳಿರುತ್ತೆ. ನಾವು ಇನ್ಸ್ಪೈರ್ ಅಂತ ಹೇಳ್ಬೋದು ಅಷ್ಟೇ, ಬಟ್ ನಮ್ಮಿಂದ ಅವ್ರಿಗೆ ಬಂದಿರ್ಬೋದು, ನಾವು ಈ ತರ ವೇದಿಕೆಗೆ ಹೋಗ್ಬೇಕು ಅನ್ನೋದಂತ ಒಂದು ಛಲ ಇರ್ಬೋದು, ಬಟ್ ಅವ್ರ ಓನ್ ಪ್ರತಿಭೆ ಇದೆ. ಇವರು ನಮ್ಮಷ್ಟೇ ದೊಡ್ಡ ಕಲಾವಿದರು ಅಷ್ಟೇ, ಬೇರೆನೆಲ್ಲ ಹೇಳಿಕೆ. ಸೊ ದೊಡ್ಡ ಕಲಾವಿದರು ಅಂತ ಹೇಳಿದಿರಿ. ಪ್ರವೀಣ್ ಸರ್, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ? ಪ್ರಾಜೆಕ್ಟ್ ಅಂದ್ರೆ ಇವಾಗ ಒಂದು ತುಳು ಮೂವಿ ಆಗಿದೆ. ಆಕ್ಚುಲಿ ಇವರು ಕೂಡ ಇದ್ದಾರೆ ಅದರಲ್ಲಿ. ಸರ್ಪ್ರೈಸ್, ಅದು ಇವ್ರಿಗೆ ಕ್ಯಾರೆಕ್ಟರ್ ಏನಂತ ಸರ್ಪ್ರೈಸ್. ಇವರಿಗೆ ಸರ್ಪ್ರೈಸ್ ಅಂತ ಈಗ ಅದು ಆಲ್ರೆಡಿ ಆಗಿದೆ, ಅದು ಇನ್ನು ಲಾಂಚ್ ಅಂದ್ರೆ ಯಾವ್ದು ಅದ್ರ ಟೈಟಲ್ ಕೂಡ ಅನೌನ್ಸ್ ಆಗಿಲ್ಲ. ಆಲ್ರೆಡಿ ಆಗಿದೆ. ಇನ್ನೊಂದು ಅವಾರ್ಡ್ ಮೂವಿ ಮಾಡಿದೀವಿ, ಅನ್ನೋದು, ಅದು ಕೂಡ ಆಗಿದೆ. ಇನ್ನು ಎಡಿಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ. ನೆಕ್ಸ್ಟ್ ನವೆಂಬರ್ ಅಲ್ಲಿ ಒಂದು ಮೂವಿ ಬಂದಿದೆ ನಮ್ಗೆ, ಮಂಗಳೂರು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ, ಅದ್ಭುತವಾದ ಕ್ಯಾರೆಕ್ಟರ್. ಅದರಲ್ಲಿ ನವೆಂಬರ್ ಇಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಅದ್ರ ಅಂದ್ರೆ ಹೆಸರು ಹೇಳಂಗಿಲ್ಲ, ಪ್ರೊಡಕ್ಷನ್ ಅಂತ ಇಟ್ಟಿದೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಮೂವಿ ಇದೆ, ಅದು ಕಾಲಕ್ಕೆ ಯಾತ್ರೆ ಏನೋ ಹೆಸರು, ಸಾರಿ ಕಾಲಕ್ಕೆ ಏನೋ ಹೆಸರು, ಅದು ನೆಕ್ಸ್ಟ್ ಮಂತ್ ಇಂದ ಪ್ರಾಜೆಕ್ಟ್ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಇದೆ. ಅದಾದ ನಂತರ ಇನ್ನು ಬಿರ್ದುದ ಕಂಬಳ ಅಂತ ಒಂದು ಮೂವಿ ಬರ್ತಿದೆ ಕಂಬಳದ ಬಗ್ಗೆ. ಅದರಲ್ಲೊಂದು ಅಂದ್ರೆ ಕ್ಯಾರೆಕ್ಟರ್ ಫೈನಲ್ ಆಗಿಲ್ಲ, ಬಟ್ ಇದೆ ಅಂತ ಹೇಳಿದ್ದಾರೆ, ಪ್ರೊಡ್ಯೂಸರ್ ಎಲ್ಲ ಕಾಲ್ ಮಾಡಿ ಹೇಳಿದ್ದಾರೆ. ಸೊ ಎಲ್ಲರ ಆಶೀರ್ವಾದದಿಂದ ಇದೇ ತರ ಬಂದ್ರೆ ನೋಡ್ಬೇಕು ಏನಾಗುತ್ತೆ ಅಂತ. ಖಂಡಿತ ಸರ್, ಖಂಡಿತ. ಈ ತರ ನೀವು ಹೇಳುವ ಲಿಸ್ಟ್ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ನಮ್ಮ ಕಲಾವಿದರಿಗೆ ಇಷ್ಟೆಲ್ಲ ಒಳ್ಳೆ ಆಪರ್ಚುನಿಟೀಸ್ ಇದೆ ಅಂತ. ಇದು ನಾನ್ ಸ್ಟಾಪ್ ಆಗಿ ಹೋಗ್ತಾನೆ ಇರ್ಲಿ ಸರ್, ಡಬಲ್ ಆಗ್ತಾ ಇರ್ಲಿ ಪ್ರತಿ ವರ್ಷ ಕೂಡ. ಅಂಡ್ ಸರ್, ನೀವು ಯಾವ ಮೂವೀಸ್ ಅಲ್ಲಿ ಯಾವ ಸ್ಟಾರ್ಸ್ ಜೊತೆ ಇರ್ತೀರಿ ಸರ್? ಇಲ್ಲ, ನಂದು ರಿಲೀಸ್ಗೆ ತುಂಬಾ ಪೆಂಡಿಂಗ್ ಇದೆ. ಜೋಗಿ ಪ್ರೇಮ್ ಅವ್ರ ಡೈರೆಕ್ಷನ್ ಇದೆ ಏಕಲವ್ಯ ಅಂತ. ಅದ್ರಲ್ಲಿ ರಕ್ಷಿತಾ ಮೇಡಮ್ ತಮ್ಮ ಹೀರೋ ಮಾಡಿದ್ದೇನೆ, ಸೂರಜ್ ಮಾಡಿದ್ದೇನೆ ಫ್ರೆಂಡ್ಸ್ ಕ್ಯಾರೆಕ್ಟರ್. ಆಮೇಲೆ ಸಕಲ ಕಲಾ ವಲ್ಲಭ ಅಂತ ಋಷಿ ಅವ್ರ ಹೀರೋ ಆಗಿ ಮಾಡಿರೋದು. ಆಮೇಲೆ ರಿಲೀಸ್ಗಿದೆ, ಹೆಸರುಗಳು ನೆನಪಾಗ್ತಿಲ್ಲ. ಆಮೇಲೆ ಇದಿದೆ ಕಿರಾತಕ 2 ಇದೆ. ಆಕ್ಚುಲಿ ಕಿರಾತಕ 1 ಅನ್ನು ಡೈರೆಕ್ಟ್ ಮಾಡಿರೋ ಡೈರೆಕ್ಟ್ರೆ, ಬಟ್ ಹೀರೋ ಹೊಸೊಬ್ರು ಅದ್ರಲ್ಲಿ ಮಾಡಿದ್ದಾನೆ, ಅದು ರಿಲೀಸ್ ಇದೆ. ಆಮೇಲೆ ಒಂದು ಭೂತಕಾಲದ ದರ್ಬಾರ್ ಅಂತಿದೆ, ಅದೊಂದು ರಿಲೀಸ್ ಇದೆ. ಆಮೇಲೆ ಸಮಯದ ಗೊಂಬೆ ಅಂತಿದೆ. ಈಗ ಅದೇ ಕೊರೋನಾ ಮುಗ್ದ್ಮೇಲೆ ಎಲ್ಲ ರಿಲೀಸ್ ಆದ್ರೆ ನಮ್ಗೆ ಸ್ವಲ್ಪ ಮುಂದೆಗೆ ಒಳ್ಳೆ ಪ್ಲಾನ್ ಆಗತ್ತೆ ಅಂತ. ಆಮೇಲೆ ಸದ್ಯದಲ್ಲೇ ಡಿ ಬಾಸ್ ಜೊತೆ ಮತ್ತೆ ಆಕ್ಟ್ ಮಾಡ್ತಿದ್ದೇನೆ, ಅದು ಒಂದು ಖುಷಿಯ ವಿಚಾರ. ಆಮೇಲೆ ಸದ್ಯಕ್ಕಾದ್ರೆ ಬೇರೆ ಒಂದು ರಿಯಾಲಿಟಿ ಶೋ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನೋಡ್ಬೇಕು ಹೇಗ್ ಹೋಗತ್ತೆ, ಯಾವ್ದಕ್ಕೂ ವೆಯ್ಟ್ ಮಾಡ್ತಿಲ್ಲ, ಲೈಫ್ ಹೇಗ್ ಹೋಗುತ್ತೋ ಹಾಗೆ ಹೋಗ್ತಾ ಇದೆ. ನಿಮ್ಮ ಈ ಜರ್ನಿಗೆ ಯಾರ ದೃಷ್ಟಿ ಬೀಳದೆ ಇರಲಿ, ಹೀಗೆ ಖುಷಿಯಾಗಿ ಈ ತರನೇ ನಮ್ಮನ್ನ ರಂಜಿಸ್ತಾ ಇರಿ. ಅದು ನಮ್ಮ ಸ್ವಾರ್ಥ ಅಂತ ಬೇಕಾದ್ರೂ ನೀವು ಅನ್ಕೊಳ್ಬೋದು. ಯಾಕಂತ ಹೇಳಿದ್ರೆ ನೀವು ಕೊಡುವಷ್ಟು ಎಂಟರ್ಟೈನ್ಮೆಂಟ್ ನಮ್ಮನ್ನ ಇನ್ನಷ್ಟು ಏನ್ ಹೇಳೋದು, ನಮ್ಮ ಒಂದು ಡಿಪ್ರೆಷನ್ ಇರ್ಬೋದು, ಸ್ಟ್ರೆಸ್ ಅನ್ನು ಇರ್ಬೋದು, ಅದನ್ನ ಕಮ್ಮಿ ಮಾಡ್ತದೆ. ಅದರಲ್ಲೂ ನಾವು ಟಿವಿ ಎದುರು ಕೂತ್ಕೊಳ್ಳಾಗ ಇಲ್ಲಿ ನಮ್ಮವರು, ನಮ್ಮೂರಿನವರು, ನಮ್ಮೂರ್ ಕಡೆ ಅನ್ನೋ ಒಂದು ಹೆಮ್ಮೆ ಕೂಡ. ಸೊ ಹಾಗಿರುವಾಗ ಈಗ ಸೀರಿಯಸ್ ಕ್ವಶನ್ಸ್ ಆಯ್ತು ಸರ್, ಒಂದು ಲೈಟ್ ಆಗಿ ಒಂದು ಕಾಮಿಡಿ ಟಚ್ ಕೊಡ್ಬೇಕು ನೀವು. ಸೀರಿಯಸ್ ಸರ್, ಪ್ರಾಜೆಕ್ಟ್ ಅಲ್ಲ ನಿಮ್ಮದು. ಎಸ್ ಖಂಡಿತ. ಸೊ ಈ ಪೂಜೆ ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ತೇವೆ, ಪೂಜೆ ಎಲ್ಲ ನೀವು ಸಣ್ಣದಿಂದ ಪೂಜೆ ಮಾಡ್ತಾ ಬಂದಿರ್ತೀರಿ, ಅಥವಾ ಯಾವುದೋ ಒಂದು ಫಂಕ್ಷನ್ಸ್, ಈ ಒಂದು ಹ್ಯಾಬಿಟ್ ಇರ್ತದೆ ಸರ್, ಒಳ್ಳೆ ಹ್ಯಾಬಿಟ್ ಅದು. ಅಂತ ಹೇಳಿದ್ರೆ ಪೂಜೆಗೆ ಇಟ್ಟಿರುವಂತ ಪ್ರಸಾದವನ್ನು ಕದ್ದಿದ್ದೇನಾದ್ರೂ ಇನ್ಸಿಡೆಂಟ್ಸ್ ನೆನಪಿದೆಯಾ? ಪೂಜೆಗೆ ಹೋಗೋದು
ಓಕೆ ಹಾ, ಪೂಜೆ ಅಟೆಂಡ್ ಮಾಡೋದಿಲ್ಲ. ನನ್ಗೆ ಪೂಜೆ ಅನ್ನೋದು ದೂರ ಯಾಕೆ ನಾನು ಜಾಸ್ತಿ ಟೆಂಪಲ್ ಕಡೆ ಹೋಗೋದಿಲ್ಲ, ಕಡಿಮೆ ಹೋಗ್ತೀನಿ, ಹೋಗೋದಿಲ್ಲ. ಆದ್ರೆ ಜಾಸ್ತಿ ಅದ್ರ ಬಗ್ಗೆ ನಾನು ವಾರಕ್ಕೊಮ್ಮೆ ಹೋಗ್ಲೇಬೇಕು, ದೀಪ ಇಡ್ಲೇಬೇಕು ಅಂದ್ರೆ ಮನೇಲಿ ಇಡ್ತೀನಿ, ದೇವರನ್ನೊಮ್ಮೆ ಮಾತಾಡಿಸ್ಬೇಕಾ ನೋಡ್ಬೇಕಾ ಹೋಗುವಾಗ ಕೈ ಮುಗಿತೀನಿ, ಎಲ್ಗಾದ್ರೂ ಟೆಂಪಲ್ ಹೋಗ್ಬೇಕಾ ಯಾವತ್ತಾದ್ರೂ ಅಪರೂಪ ಕನ್ಸೋದು. ಸೊ ಹಾಗಾಗಿ ನಾವು ಪೂಜೆಗೆ ಹೋಗೋದು ಕಡಿಮೆ, ಕದಿಯೋದು ಕಮ್ಮಿ. ನಿಮ್ಮ ಇಲ್ಲ, ನಾನು ಸಣ್ಣ ವಯಸ್ಸಿಂದ ಹೋಗ್ತೇನೆ, ಪೂಜೆಗೆಲ್ಲ ಇದ್ರೆ ಹೋಗ್ತೇನೆ. ಬಟ್ ಮೊದ್ಲೆಲ್ಲ ಸಣ್ಣ ವಯಸ್ಸಿಗೆ ಹೋದಾಗ ಈ ಸತ್ಯನಾರಾಯಣ ಪೂಜೆದ ಶಪಥ ಸಿಗತ್ತೆ, ಅದು ಆಕ್ಚುಲಿ ಫೇವರೇಟ್. ಅವಾಗ ಸಣ್ಣ ವಯಸ್ಸಲ್ಲಿ ಏನ್ ಮಾಡುದು ಗೊತ್ತಾ, ಭಟ್ರೆಲ್ಲ ಒಂದು ಉಂಡೆ ಕೊಟ್ರೆ ಮುಗೀತು, ನೆಕ್ಸ್ಟ್ ಬೇಕಂದ್ರೆ ಸಿಗುದಿಲ್ಲ. ಮತ್ತೆ ಒಂದು ತೆಗೆದ್ರು ಮನೆಯವರು ಬೈತಾರೆ. ಈಗೇನು ಗೊತ್ತಾ, ಈ ವೇದಿಕೆ ಬಂದ್ರೆ ಯಾರ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ಲಿ ಶಪಥ ಸ್ವಲ್ಪ ಕೊಟ್ರೆ ನಾನೇ ಕೈ ಹಾಕಿ ಇಷ್ಟು ತಿಂತೇನೆ. ಆತರ ಕದಿಬೇಕಂತಿಲ್ಲ, ಡೈರೆಕ್ಟ್ ಆಗಿ ಕದ್ದಿರ್ಬೋದು, ದೇವರ ಪ್ರಸಾದ ಕದ್ದು ತಿಂದಿರ್ಬೋದು, ಮಜಾ ಇರುತ್ತೆ. ಬಟ್ ಅದು ಶಪಥ ಜಾಸ್ತಿ ತಿಂದಿರ್ತೀರಿ. ಸೊ ಇಂತಹ ಸ್ವೀಟ್ ಮೆಮೊರೀಸ್ ಗಳೆಲ್ಲ ಇದ್ದೇ ಇರ್ತದೆ. ಸೊ ಈಗ ಕೂಡ ಸ್ಪೆಷಲ್ ನಿಮ್ಗೊಂದು ಆತಿಥ್ಯ ಬೇರೆನೆ ಇರ್ತದೆ ಈಗ ಅಲ್ವಾ, ಕಾಮಿಡಿ ಕಿಲಾಡಿ ಅಂತ ಒಂದು ಹೆಸರು ಬೇರೆ ಇರ್ತದೆ. ಸೊ ಅದೊಂದು ಖುಷಿ ಡಬಲ್ ಆಗಿ ಇರ್ತದೆ ಈ ಸರ್ತಿಯಿಂದ. ಸೊ ಈಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಸರ್, ಇಷ್ಟು ಜರ್ನಿ, ಮೇಕಪ್ ಹಾಕೊಳ್ತೀರಿ, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತೀರಿ, ನಮಗೆ ಕಾಣಿಸುವಂಥದ್ದು ಖಾಲಿ 1 ಗಂಟೆ 1.5 ಗಂಟೆಯ ಎಪಿಸೋಡ್, ಅದರ ಹಿಂದೆ ಸಾಕಷ್ಟು ಶ್ರಮ ಇರ್ತದೆ ನಿಮ್ಮದು, ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ, ಸಾಕಷ್ಟು ನಿದ್ದೆ ಹಾಳು ಮಾಡ್ಕೊಂಡಿರ್ತೀರಿ. ಆ್ಯಂಡ್ ಪ್ರವೀಣ್ ಅಣ್ಣ ಸುಮಾರು ಸತಿ ಹೇಳ್ತಾ ಇರ್ತಾರೆ, ಈಗ ನಮ್ಮದು ಪ್ರಾಕ್ಟೀಸ್ ಮುಗಿದದ್ದು 2 ಗಂಟೆ 1 ಗಂಟೆ ರೇಂಜ್ಗೆ, ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ. ಆಗಿರುವಾಗ ನಿಮಗೆ ಎಂಡ್ ಆಫ್ ದಿ ಡೇ ಈಗ ನಿಮ್ಗೊಂದು ಹೆಸರಿದೆ, ನಿಮಗೊಂದು ಐಡೆಂಟಿಟಿ ಇದೆ, ಒಂದು ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾಗಿ ಕೂಡ ಆಗಿದೆ. ಸೊ ಈಗ ನಿಮ್ಗೆ ಹೇಗೆ ಅನ್ನಿಸ್ತದೆ? ಇಲ್ಲ, ನಾವು ಹೆಸರು ಅನ್ನೋದನ್ನ ತಲೆಗೆ ಹಾಕೋತಿಲ್ಲ. ಯಾಕಂತ ಹೇಳಿದ್ರೆ ಏನಾಗ್ಬೇಕಂತ ಡಿಸೈಡ್ ಮಾಡಿದವರಲ್ಲ, ಈ ಫೀಲ್ಡ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಸಡನ್ ಆಗಿ ಏನೋ ಅದೃಷ್ಟ ಅಂತ ಹೇಳ್ಬೋದು, ಬೇರೆಯವರ ಜನರ ಪ್ರೀತಿ ಅಂತ ಇರ್ಬೋದು, ಅದು ನಮ್ಮನ್ನ ಇಷ್ಟೆತ್ತರಕ್ಕೆ ಕರ್ಕೊಂಡೋಗಿದೆ. ಅದಕ್ಕೆ ಜನರೆಲ್ಲರೂ ನೋಡಿದ್ರೆ ಕಾಮಿಡಿ ಕಿಲಾಡಿ ಅಂತ ಈಗಲೂ ಗುರುತಿಸ್ತಾರೆ. ಅದು ಒಂದೊಂದ್ಸಲ ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾವೀಗ ನೋಡಿ ಸಡನ್ ಆಗಿ ಕೂತಿದ್ರು, ಈಗ ಕೊರೋನಾ ಟೈಮ್ ಅಲ್ಲಿ ಇರ್ಬೋದು, ಇಷ್ಟು ಮಾಸ್ಕ್ ಹಾಕಿ ಎಲ್ಲ ಕವರ್ ಮಾಡಿ ಕೂತ್ಕೊಂಡಿದ್ರು, ಬರೀ ಕಣ್ಣಲ್ಲಿ ನೋಡಿ ಗುರ್ತು ಹಿಡಿತಾರೆ. ಅಂದ್ರೆ ಜನ ಎಷ್ಟು ನಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ ಅನ್ನೋದಕ್ಕೆ ಖುಷಿ ಅನ್ಸುತ್ತೆ. ಸಡನ್ ನಾವೇ ಅನ್ಸ್ತೀವಿ, ಈಗ ನೋಡ್ತಿದ್ರೆ ಕೆಲವು ನೋಡ್ತಾರೆ ಕನ್ನಡದವ್ರಾದ್ರೆ, ಸರ್ ನೀವು ಕಾಮಿಡಿ ಕಿಲಾಡಿ ಇದ್ದೀಸಲ್ವಾ, ಒಂದೊಂದ್ಸಲ ಇಲ್ಲ ಸರ್ ಯಾವ್ದು ಸರ್ ಆತರ ಗುಡ್ತೀವಿ ಹಿಡಿತಾರೆ. ಆ ವೇದಿಕೆ ನಮ್ಗೆ ಹೆಸರು ಕೊಟ್ಟಿದೆ, ಆ ಹೆಸರನ್ನು ಉಳಿಸ್ಕೊಳ್ಳೋದು ಮೇಯ್ನ್ ಇರೋದು. ಅವಕಾಶಗಳು ಸಿಗ್ಬೇಕು, ಜನರ ಪ್ರೀತಿ ವಿಶ್ವಾಸ ಹಾಗೆ ಇರ್ಬೇಕು ಅನ್ನೋದು ಇದೆ. ಆಮೇಲೆ ಅಲ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಕ್ಟೀಸ್ಗಳು, ಹೌದು ಹೆವಿ ಪ್ರಾಕ್ಟೀಸ್ ಮಾಡ್ತೀವಿ. ಈಗ ಕಾಮಿಡಿ ಕಿಲಾಡಿ ಅನ್ನೋ ವೇದಿಕೆನೇ ದೊಡ್ಡದು, ಅಲ್ಲಿ ನಾವು ನಮ್ ಟ್ಯಾಲೆಂಟ್ ಅನ್ನು ತೋರಿಸ್ಬೇಕಾದ್ರೆ ನಮ್ ಎಫರ್ಟ್ ಇರಲೇಬೇಕಾಗ್ತದೆ. ಪ್ರಾಕ್ಟೀಸ್ ಇರುತ್ತೆ, ನಮ್ ಮೆಂಟರ್ಸ್ ಇರ್ತಾರೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಇರುತ್ತೆ. ಒಂದೊಂದ್ಸಲ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದ್ರೆ ನಾಳೆ ಶೂಟಿಂಗ್ ಆದ್ರೆ ಇವತ್ತು ಸ್ಕ್ರಿಪ್ಟ್ ಚೇಂಜ್ ಆಗಿ ಮಾಡಿದಿದೆ. ಹಾರ್ಡ್ ವರ್ಕ್ ಅನ್ನೋದಿದ್ರೆ ಖಂಡಿತ ಯಾರಿಗೂ ಹೆಸರು ಮಾಡಬಹುದು. ವೇದಿಕೆ ಸಿಕ್ಕಾಗ ನಮ್ಮ ಪ್ರಯತ್ನ ಇದೆ, ಖಂಡಿತ ಈ ಹೆಸರು ನೋಡಿ, ಈಗ ಪ್ಯಾಕ್ ಇರ್ಬೋದು, ಕಾಮಿಡಿ ಕಿಲಾಡಿ ನೋಡಿ ಒಂದು ಟೈಟಲ್ ಆಗಿ ನಮ್ಗೆ ಸಿಗತ್ತೆ ಅಂತ ಹೇಳಿಕ್ಕೆ ಇಷ್ಟ. ಎಸ್, ನೀವು ಹೇಳಿದ ನಂತರ ನಾವು ಬಿಡೋ ಮಾತಿಲ್ಲ ಸರ್, ಪ್ಯಾಕ್ ಅಂತ ಹೇಳ್ಬಿಟ್ರಿ. ಸೊ ಒಂದು ಡೈಲಾಗ್ ಸರ್ ನಿಮ್ಮ ಫ್ಯಾನ್ಸ್ಗೋಸ್ಕರ. ಅಣ್ಣ ಎಂತ ಮೀನು ಬೇಕಾ, ಬನ್ನಿ ತಗೊಳ್ಳಿ, ಕಮ್ಮಿಲಿ ಕೊಡು ಮರೆ ಬೇಡವಾ. ಸೊ ಬ್ಯೂಟಿಫುಲ್. ಎಸ್ ಪ್ರವೀಣ್ ಸರ್, ನಿಮ್ಮನ್ನ ಹಾಗೆ ಬಿಡೋ ಸೀನ್ ಇಲ್ಲ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನಿಮ್ಗೆ ಎಷ್ಟು ಖುಷಿ ಇದೆ? ಎಸ್, ಆಕ್ಚುಲಿ ಪ್ರವೀಣ್ ಸರ್ ಜರ್ನಿಯನ್ನ ನಾವು ತುಂಬಾ ಹತ್ರದಿಂದಾನೇ ನಮ್ಗೆ ಗೊತ್ತು. ಆಕ್ಚುಲಿ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಎದ್ದದ್ದೇ ಲೇಟ್ ಇವತ್ತು. ಜರ್ನಿ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಗಿತ್ತು. ಪುಣ್ಯಕ್ಕೆ ನನ್ನ ಮಂಗಳೂರಿಗೆ ಬರೋದ, ನನ್ನ ಜರ್ನಿ ಸುಗಮವಾಯ್ತು, ಇವ್ರದ್ದು ಸ್ವಲ್ಪ ಲೇಟ್ ಆಯ್ತು. ನೀವು ಕರೆಕ್ಟ್ ಟೈಮ್ಗೆ ಬಂದದ್ರಿಂದ ನಾವು ಅನ್ಕೊಂಡ ಹಾಗೆ ಪ್ರೋಗ್ರಾಮ್ ಕೂಡ ನಡೀತಾ ಇದೆ, ಅದು ಒಂದು ಖುಷಿ ಬೇರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಕಿಲಾಡಿಗಳು ಇದ್ದಾರೆ ಅಂತ ಹೇಳಿದ್ರೆ ಕಾಮಿಡಿಗೆ ಕೊರತೆ ಇದೆಯಾ? ಸೊ ಇದೇ ರೀತಿ ಎಂಟರ್ಟೈನ್ಮೆಂಟ್ ಮುಂದುವರಿತದೆ ಒಂದು ಬ್ರೇಕ್ ನಂತರ. ಟೇಕ್ ಅ ಬ್ರೇಕ್. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो नमः. या देवी सर्वभूतेषु विष्णुमायेति. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो नमः. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ವಿರಾಮದ
ಬಳಿಕ ನವರಾತ್ರಿಯ ನವತಾರ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ಜರ್ನಿ ಆದ ನಂತರ ಎಲ್ಲೋ ನೀವು ಹಳ್ಳಿಯಿಂದ ಇರೋರು, ಅದು ಸಿಚುವೇಶನ್ಸ್ ನಮಗೆ ಗೊತ್ತುಂಟು. ಬೆಳ್ತಂಗಡಿ ಮೂಲ ಅಂತ ಹೇಳಿದ್ರೆ ಎಷ್ಟು ಫೆಸಿಲಿಟೀಸ್ ಇರುತ್ತೆ, ಎಷ್ಟು ನಮಗೆ ಸೌಲಭ್ಯ ಇರ್ತದೆ ಬ್ಯಾಂಗ್ಳೂರಿಗೆ ಕನೆಕ್ಟ್ ಆಗುವಂಥದ್ದು ಅಂತ. ಸೊ ಅಲ್ಲಿಂದ ನೀವು ಹೋದ್ರಿ, ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡ್ರಿ, ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದ್ರಿ, ಅದು ದೊಡ್ಡ ವಿಷಯ. ಸೊ ಅದ್ರ ಬಗ್ಗೆ ಏನು ಅನಿಸ್ತದೆ? ಖಂಡಿತ. ಅಂದ್ರೆ ನಮ್ಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ದು ಯಾರೆಲ್ಲ ಆರ್ಟಿಸ್ಟ್ ಇರ್ತಾರೆ ಮಂಗಳೂರಿಂದ, ಎಲ್ಲರೂ ಡ್ರಾಮಾ ಆತರ ಈ ತರ ಎಲ್ಲ ಹೋಗ್ತಾ ಇರ್ತಾರೆ. ಬಟ್ ನಾನು ಆತರ ಹೋಗಿರ್ಲಿಲ್ಲ. ಬಟ್ ಅದ್ರ ಮೇಲೆ ಒಲವಿತ್ತು. ನಾನು ಕಾಲೇಜಲ್ಲಿ ಇರುವಾಗ ಏನೋ ಒಂದು 4 ಜನ ಸೇರಿಸ್ಕೊಂಡು ಸ್ಕಿಟ್ ಮಾಡುದು, ಅದೊಂದು ಸ್ವಲ್ಪ ನಂಗೆ ಬಂಡವಾಳ ಆಯ್ತು ಅನ್ಸುತ್ತೆ ಇಷ್ಟು ದೊಡ್ಡ ವೇದಿಕೆ ಬರೋಕೆ. ಆಮೇಲೆ ಪರ್ಸನಲ್ ಲೈಫ್ ಎಲ್ರದ್ದು, ನಂದು ಅಂತಲ್ಲ ಎಲ್ರದ್ದು ಅಷ್ಟೇ ಒಂದೇ ತರ ಇರುತ್ತೆ. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇತ್ತು, ಹೇಳ್ಬೇಕಂತಿಲ್ಲ. ಬಟ್ ನಾವು ಕಾಮಿಡಿ ಕಿಲಾಡಿ ಹೋದ್ಮೇಲೆ ಅಲ್ಲಿಗೆ ಹೋಗೋದು ದೊಡ್ಡ ವಿಚಾರ. ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಬೇಕಾ ಇಲ್ಲಿಗೆ ಬರ್ಬೇಕಿತ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಶ್ರಮ ಪಡ್ಬೇಕಾಗುತ್ತೆ. ನಮ್ ಶ್ರಮನೇ ಆ ಲೆವೆಲ್ ಇರ್ಬೇಕಾದ್ರೆ ಅದ್ರ ಹಿಂದೆ ತೆರೆಯಿಂದ ಡೈರೆಕ್ಷನ್ ಟೀಮ್ ಇರ್ಬೋದು, ಟೆಕ್ನಿಕಲ್ ಟೀಮ್ ಇರ್ಬೋದು, ರಾತ್ರಿ ನಿದ್ದೆ ಮಾಡಲ್ಲ, ಅವ್ರದೇ ದೊಡ್ಡ ವಿಷಯ. ಬಟ್ ನಮ್ಗೆ ಅಂದ್ರೆ 2-3 ಗಂಟೆ ತನಕ ಬೆಳಿಗ್ಗೆ ಪ್ರಾಕ್ಟೀಸ್ ಇರುತ್ತೆ, ಹಾರ್ಡ್ ವರ್ಕ್ ಬೇಕಾಗುತ್ತೆ. ಸೊ ಅದ್ರ ಪ್ರತಿಫಲ ಹೇಳಿದಾಗೆ ನಾವು ಹೆಸರನ್ನು ದೊಡ್ಡದಾಗಿ ತಗೊಂಡಿಲ್ಲ, ಬಟ್ ಒಂದು ರೆಸ್ಪೆಕ್ಟ್ ಇದೆಯಲ್ಲ ನಮ್ಗೆ ಕಾಮಿಡಿ ಕಿಲಾಡಿ ಅನ್ನೋ ರೆಸ್ಪೆಕ್ಟ್ ಬಂದಿರುತ್ತೆ, ತುಂಬಾ ಖುಷಿ ಇದೆ. ಅದ್ರ ಹಿಂದೆ ಶ್ರಮ ಅದೇ ಇವ್ರು ಹೇಳಿದಾಗೆ ಬೇರೆ ಏನೂ ಇಲ್ಲ. ಪ್ರಾಕ್ಟೀಸ್ ಇರುತ್ತೆ, ಹೆವಿ ಪ್ರಾಕ್ಟೀಸ್ ಇರುತ್ತೆ, ಹೊರಗಡೆ ಹೋಗಕ್ಕಿಲ್ಲ, 24 ಗಂಟೆನೂ ಪ್ರಾಕ್ಟೀಸ್, ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ಖುಷಿ ಆಗುತ್ತೆ. ಅದೊಂದು ಶ್ರಮನೇ ಅಲ್ಲ ಅನ್ಸುತ್ತೆ, ಅಷ್ಟು ದೊಡ್ಡ ಶ್ರಮ ಆದ್ರೂ. ಈ ಹೆಸರು ಕೇಳಿದಾಗ ಓ ಇದಕ್ಕೆಲ್ಲ ಇಷ್ಟು ಕಷ್ಟಪಟ್ಟುವ ಅಂತೆಲ್ಲ ಅನ್ಸುತ್ತೆ, ಖುಷಿ ಆಗುತ್ತೆ. ಇವಾಗ ತುಂಬಾ ಹೆಮ್ಮೆ ಇದೆ. ಆಮೇಲೆ ದೊಡ್ಡ ಜವಾಬ್ದಾರಿ ಬಂದಿದೆ, ಯಾಕಂದ್ರೆ ಕಾಮಿಡಿ ಕಿಲಾಡಿ ಅನ್ನೋದು ದೊಡ್ಡ ಬ್ರ್ಯಾಂಡ್ ಆಗಿದೆ. ಅದರ ಹೆಸರನ್ನು ಉಳಿಸ್ಬೇಕು ನಾವು ಮುಂದೆ ಹೋಗುವಾಗ. ಈಗ ಇಂಡಸ್ಟ್ರಿ ಬಂದಾಗಿದೆ, ಏನು ಸಾಗರಕ್ಕೆ ಜಿಗ್ದಾಗಿದೆ, ಇನ್ನು ದಡ ಸೇರ್ಬೇಕಂತೀವಲ್ಲ. ಸೊ ಇನ್ನು ಈಜು ಕಲಿಬೇಕು ನಾನು ಆಕ್ಚುಲಿ. ಯಾಕಂದ್ರೆ ಜಿಗ್ದದ್ ಮಾತ್ರ ಓ ಹೆಂಗಿದೆ ನೋಡೋಣ ಅಂತ ದೂಡಿದ್ದಾರೆ. ಈಜು ಗೊತ್ತಿಲ್ಲ, ಇಂಡಸ್ಟ್ರಿ ಅಂದ್ರೆ ಏನಂತ ಗೊತ್ತಿಲ್ಲ. ಸುಮ್ನೆ ಬಂದು ನೋಡ್ತೀನಿ ಹೆಂಗಂತಾರೆ ಎಷ್ಟಿದೆ ಅಂತ ನೋಡ್ದೆ. ಸೊ ಇನ್ನು ಈಜ್ಬೇಕು, ಈಜು ಕಲಿಬೇಕು, ದಡ ಸೇರ್ಬೇಕು. ಸೊ ಏನಾಗುತ್ತೆ ಅಂತ ನೋಡ್ಬೇಕು. ಅಂಡ್ ದಡ ಸೇರುದು ಖಂಡಿತ ಸೇರ್ತೀರಿ. ಸೇರುವಾಗ ಮುತ್ತು ರತ್ನ ಅನ್ನೆಲ್ಲ ತಗೊಂಡ್ ಬನ್ನಿ ನಮ್ಗೋಸ್ಕರ, ಯಾಕಂತ ಹೇಳಿದ್ರೆ ನೀವು ನಮ್ಮ ಅಮೂಲ್ಯ ರತ್ನಗಳು. ಸೊ ಹಾಗಾಗಿ ನೀವಿಬ್ರು ಹೀಗೆ ಮಿಂಚ್ತಾ ಇರ್ಬೇಕು, ಅದನ್ನು ನಾವು ನೋಡಿ ಕಣ್ತುಂಬಿಸ್ಕೊಳ್ತಾ ಇರ್ಬೇಕು. ಅಂಡ್ ನಿಮ್ಮ ಶ್ರಮ ಯಾಕೆ ಇಷ್ಟು ನಿಮ್ಗೆ ನಿರಾಳ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಕೆಲಸವನ್ನ ಪ್ರೀತಿಸಿದ್ರಿ, ಕೆಲಸವನ್ನ ಪ್ರೀತಿಯಿಂದ ಮಾಡಿದ್ರಿ. ಹಾಗಾಗಿ ಈಗ ನಿಮ್ಗೆ ಪಟ್ಟ ಶ್ರಮ, ನೀವು ಇಷ್ಟು ಶ್ರಮ ಪಟ್ಟಿದ್ದೀವ ಅನ್ನೋದೇ ಮರೆಯುವಷ್ಟು ಖುಷಿ ಕೊಟ್ಟಿದೆ. ಸೊ ಹಾಗಿರುವಾಗ ಒಂದು ಲೈಟ್ ಆಗಿ ಸುಳ್ಳು ಹೇಳುವಂತಹ ಅಪರ್ಚುನಿಟಿ ನಾನು ನಿಮ್ಗೆ ಕೊಡ್ತೇನಪ್ಪ. ಸುಳ್ಳು ಹೇಳ್ತೀರಾ? ಎಸ್. ಹಾಗಾದ್ರೆ ಈಗ ಹಾರ್ಡ್ ವರ್ಕ್ ಮಾಡಿದ್ದೆಲ್ಲ ಸುಳ್ಳು ಅಂತೀರಾ? ಎಸ್. ಸೊ ನಾನು ಒಂದು ಕ್ವಶನ್ ಕೇಳ್ತೇನೆ. ಹೊರಗಡೆ ಇರೋರು ಕೆಲವರು ಹೇಳ್ತಾ ಇರ್ತಾರೆ ಕೆಲಸ ಇರುತ್ತೆ, ಕಲಾವಿದರ ನೋವು ಕಲಾವಿದರಿಗೆ ಮಾತ್ರ ಗೊತ್ತಿರುವಂತದ್ದು. ಅದು ಏನು ಕೆಲಸ ಇರಲ್ಲ, ಏನಾದ್ರೂ ಮಾತಾಡ್ಬೇಕು, ಮಾತಾಡ್ತಾ ಇರ್ತಾರಲ್ಲ. ಎಸ್, ಹೌದು. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಕಲಾವಿದರು ತುಂಬಾ ಪುಣ್ಯ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ನೋವನ್ನು ಅವರೇ ಬಚ್ಚಿಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದೆಲ್ರಿಗೂ ಸಿಗುವುದಿಲ್ಲ ಒಂದು ಆಪರ್ಚುನಿಟಿ. ಪುಣ್ಯ ಮಾಡಿರ್ತಾರೆ, ಫಲ ಸಿಗುದಿಲ್ಲ. ಕಷ್ಟ. ಫಲದ ನಿರೀಕ್ಷೆ ಖಂಡಿತ ಇಟ್ಕೊಳ್ಳಿ, ಯಾವತ್ತಾದ್ರೂ ಫಲ ಸಿಕ್ಕೇ ಸಿಗ್ತದೆ. ಸೊ ಸೀತಾಫಲ ಯಾವ್ದಿಲ್ಲದ್ರೆ ಸೀತಾಫಲ ಸಿಗ್ತದೆ. ಎಸ್. ಈಗ ಸುಳ್ಳು ಹೇಳುವಂತ ಆಪರ್ಚುನಿಟಿ, ನಾನು ಒಂದು ಕ್ವಶನ್ ಕೇಳ್ತೇನೆ, ಒಂದು ಸ್ಪಾಟ್ ಕ್ವಶನ್ ಕೇಳ್ತೇನೆ, ಓಕೆನಾ? ನೀವು ಅದಕ್ಕೆ ಸೂಟ್ ಆಗದಂತ ಆನ್ಸರ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಶ ಯಾವುದು, ಕರೆಕ್ಟ್, ನಮ್ಮ ಭಾಷೆಯಲ್ಲಿ ಅದಕ್ಕೆ ಹಾಗೆ ಹೇಳ್ತಾರೆ, ಪೇದಂಬು ಹೇಳ್ತಾರೆ. ಓಕೆ, ನಮ್ಮ ದೇಶ ಅಂತ ಹೇಳಿದ್ರೆ ಶ್ರೀಲಂಕಾ ಅಂತ ಹೇಳ್ಬೇಕು, ಓಕೆನಾ? ಓಕೆ. ಸೊ ನಾನು ಸ್ಪೀಡ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತೇನೆ, ನೀವು ಆನ್ಸರ್ ಮಾಡ್ಬೇಕು, ಓಕೆನಾ? ಸೊ ನನ್ನೊಂದು ಕಾಲ ಹೇಳ್ದದ್ದು ಸಾಕು ಸರ್. ಈಗ ನಾನು ಲೈಟ್ ಆಗಿ 1-2 ನಿಮಿಷ ನಾನು ನಿಮ್ಮ ಕಾಲ ಹೇಳ್ತೇನೆ, ಓಕೆನಾ? ಸೊ ಈಗ ಪ್ರವೀಣ್ ಅಣ್ಣನಿಂದ ಸ್ಟಾರ್ಟ್ ಮಾಡೋಣ. ಓಕೆ. ನಮ್ಮ ಮುಖ್ಯಮಂತ್ರಿ ನಾನೇ. ನೀವೇ. ನಮ್ಮ ಪ್ರಧಾನಮಂತ್ರಿ. ಎಸ್. ಐರಾವತ ಮೂವಿ ಹೀರೋ. ಬೇಡ, ನಮ್ದು ಭೋಜರಾಜ್. ವೆರಿ ಗುಡ್, ವೆರಿ ಗುಡ್. ಸೊ ನಿಮ್ಮ ಫೇವ್ರೇಟ್ ತಿಂಡಿ? ನೀವೇನ್ ಹೇಳಿದ್ರು ಗೊತ್ತಾಗುದಿಲ್ಲ ನಮಗೆ. ಓಕೆ. ಸೊ ನಿಮ್ಮ ಫೇವ್ರೇಟ್ ಹೀರೋ? ಸುಳ್ಳು ಹೇಳ್ಬೇಕು. ಹಾ, ಸುಳ್ಳು ಹೇಳ್ಬೇಕು. ನಮ್ಮ ಫೇವ್ರೇಟ್ ಹೀರೋ ಹಿತೇಶ್. ಎಸ್, ಹಿತೇಶ್. ಆಕ್ಚುಲಿ ಅವರು ನೆಕ್ಸ್ಟ್ ಲಾಂಚ್ ಆಗ್ತಿದ್ದಾರೆ ಇದರಲ್ಲಿ, ತುಳುವಲ್ಲಿ, ಅದಕ್ಕೆ ಕೇಳಿದೆ. ಓಕೆ, ಓಕೆ. ಸುಳ್ಳು ಅಂತ ತಿಳ್ಕೊತ ಇದು ಸುಳ್ಳೆ. ಎಸ್. ಓಕೆ. ನಿಮ್ಮ ಊರು? ನಮ್ಮ ಊರು ವೆಸ್ಟ್ ಇಂಡೀಸ್. ಓಕೆ. ಚೆನ್ನೈಯಲ್ಲೆಲ್ಲ ಇವ್ರು ಇರ್ತಾರಲ್ಲ, ಬ್ರಾವು, ನಮ್ಮ ಕುಟುಂಬಸ್ಥರು. ಕುಟುಂಬಸ್ಥರ? ನಿಮ್ಗೆ ಹೇಗಾಗ್ಬೇಕು? ಬರುವಾಗ ನಮ್ಮ ಮನೆಗೆ ಬರ್ತಾರೆ. ಮಾಲಿಂಗ
ಮಾಲಿಂಗ್ ಇಲ್ಲ, ಮಾಲಿಂಗ್ ಮನೆಗೆ ಹೋದಾಗ ಅವ್ನ ಟ್ರೆಂಡ್ ಮಾಡ್ಕೊಂಡ್ ಬಂದಿದ್ದು ನಾನು. RCB ಕ್ಯಾಪ್ಟನ್. RCB ಕ್ಯಾಪ್ಟನ್ ABD ವಿಲಿಯರ್ಸ್. ಓಕೆ, ಕ್ಯಾಪ್ಟನ್ ಬೇತಾಯ್ತಾ? ನಿಮ್ಗೆ ಹೇಳುದಿಲ್ಲ ಸರಿ, ಹೆದರ್ಕೊಂಡು ಕೂತ್ಕೊಂಡು ಖಾಲಿ ಅವನು ಮಾತ್ರ ಕಟ್ ಮಾಡಿಸ್ಬೋದು. ಪ್ರೋಮೋಗೆ ಶಾರ್ಟ್ ಸಿಗ್ತದಲ್ಲ. ನಿಮ್ಗೆ ಪ್ರೋಮಿಗೆ ಶಾರ್ಟ್, ನಮ್ಗೆ ಹೊರಗಡೆ ಶಾರ್ಟ್ ಸಿಗ್ತದೆ. ಎಸ್, ಸೊ ಈಗ ನಿಮ್ಗೆ ಕ್ವಶನ್ಸ್. ಓಕೆನಾ? ನೀವು ನಿಮ್ಮ ಫಸ್ಟ್ ಮೂವಿ ನಿಮ್ಮ ಫಸ್ಟ್ ಮೂವಿ ಓಕೆ, ನಿಮ್ಮ ಫೇವ್ರೆಟ್ ಹೀರೋ? ಅಂಬರೀಶ್. ಓಕೆ, ಸೊ ಡಿ ಬಾಸ್ ಅವ್ರ ಜೊತೆ ಆಕ್ಟ್ ಮಾಡಿದಿರೋ ಇಲ್ವೋ? ಮಾಡ್ಲಿಲ್ಲ ಅಲ್ಲ? ಓಕೆ, ಮತ್ತೆ ಅಲ್ಲಿದ್ದದ್ದು ಬೇರೆ ಅಲ್ಲ? ಓಕೆ, ಅವ್ರು ಬೇರೆ ನೀವು ಬೇರೆ. ಓಕೆ, ಸೊ ಡಿ ಬಾಸ್ ಅವರ ಯಜಮಾನ ಮೂವಿಯ ಹೀರೋಯಿನ್? ಪ್ರವೀಣ್ ಲೇಡಿಗೆ ತಪ್ಪಾಗಿಲ್ಲ. ಓಕೆ, ಸೊ ನಮ್ಮ ದೇಶದ ರಾಜಧಾನಿ ಯಾವುದು? ಕಪಿನಡ್ಕ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಹಾಸನ. ಓಕೆ, ಡನ್. ಸೊ ನಮ್ಮ ಬೆಳ್ತಂಗಡಿಯ ಶಾಸಕರು ಯಾರು? ಬೊಮ್ಮಾಯಿ. ವೆರಿ ಗುಡ್, ವೆರಿ ಗುಡ್. ಸೊ ನಮ್ಮ ಈಗ ಇರುವಂತಹ ಸರ್ಕಾರ ಯಾವುದು? ಕರ್ನಾಟಕ ಸರ್ಕಾರ. ಬೋಲಾರ್ ಸರ್ಕಾರ. ಓಕೆ ಓಕೆ ಓಕೆ, ಸೊ ಖುಷಿ ಆಯ್ತು ಸರ್ ಮಾತುಕತೆ. ಸುಳ್ಳು ಹೇಳಿ ಸಾಕಾಯ್ತಲ್ಲ? ಸುಳ್ಳು ಹೇಳಿ ಅಭ್ಯಾಸ ಇದೆ, ಕರೆಕ್ಟ್. ಸೊ ಹಾಗಾಗಿ ನಿಮ್ಗೆ ಇದು ಈಸಿ ಆಗಿರುತ್ತೆ. ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಂದು ಲೈಟ್ ಆಗಿ ರ್ಯಾಪಿಡ್ ಫೈರ್. ಓಕೆ, ಕಾಮಿಡಿ ಕಿಲಾಡಿ ಅವ್ರ ಫಿಲ್ಮ್? ಕಾಮಿಡಿ ಕಿಲಾಡಿ. ಎಸ್. ಕಾಪಿನಾಡ್ಕ ಅಥವಾ ಬ್ಯಾಂಗ್ಳೂರ್? ಕಾಪಿನಾಡ್ಕ. ಹೇಳದಿದ್ರು ಬಿಡುದಿಲ್ಲ ಅಲ್ಲ ಊರಲ್ಲಿ. ಓಕೆ, ಸೊ ನಿಮ್ಮ ಈ ಜರ್ನಿಯಲ್ಲಿ ಸರ್, ಈಗ ಕಾಮಿಡಿ ಕಿಲಾಡಿ ಆದ್ರೆ ಈಗ ಚಲನಚಿತ್ರ ನಟ ಬೇರೆ. ಸೊ ಈ ಒಂದು ಜರ್ನಿ ತುಂಬ ಡಿಫ್ರೆಂಟ್ ಆಗಿತ್ತು, ನಿಮಗೆ ಒಂದು ಚಾಲೆಂಜಿಂಗ್ ಆಗಿತ್ತು. ಇವತ್ತು ನಮ್ಮ ಜೊತೆ ನವರಾತ್ರಿ ಸಂಭ್ರಮವನ್ನು ನೀವು ಆಚರಿಸಿದ್ರಿ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಅನುಭವ? ತುಂಬಾ ಖುಷಿ ಆಯ್ತು. ನವರಸಗಳನ್ನ ಹೊರಗೆ ಹಾಕ್ಲಿಕ್ಕೆ ಇವತ್ತು ನವರಾತ್ರಿ ದಿವಸ ಇವತ್ತು ಕೂರಿಸಿ ಕಾಮಿಡಿ ಎಲ್ಲ ಮಾಡಿಸಿದಿರಿ. ಖುಷಿ ಆಯ್ತು. ಅದೇ ನವರಾತ್ರಿ ಬೇರೆ ಟೈಮಲ್ಲಿ ಆದ್ರೆ ಈ ಕೊರೋನಾ ಬಂದ್ಮೇಲೆ ಅಂತ ಹೇಳಿದ್ರೆ ಸ್ವಲ್ಪ ಇನ್ನು ಕಾರ್ಯಕ್ರಮಗಳಿರ್ಬೋದು, ನಮ್ಗೆ ಕೆಲಸಗಳು ಸಿಗ್ತಿಲ್ಲ, ಕಡಿಮೆ ಆಗ್ತಿದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ದೇವರ ಹತ್ರ ಬೇಡ್ಕೊಳ್ಳೋದಷ್ಟೇ. ಈ 9 ದಿವಸದಲ್ಲಿ ಈ ಕೊರೋನಾ ಅನ್ನುವಂಥದ್ದು ಪ್ರತಿಯೊಂದು ದಿವಸನೂ ಸಂಹಾರ ಆಗಿ ಕೊರೋನಾ ಮುಕ್ತ ಆಗ್ಲಿ, ಇಡೀ ದೇಶ ಎಲ್ರಿಗೆ ಕೆಲಸ ಸಿಗ್ಲಿ ಅಂತ ಕೇಳ್ಕೊಳ್ಳೋಕೆ. ಎಲ್ರಿಗೆ ಕೆಲಸ ಸಿಗ್ಲಿ. ಎಸ್. ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ ಆಯ್ತು, ಅದ ಹೇಳಲೇಬೇಕಾದ್ರೆ. ಹೇಳದಿದ್ರೆ ಕಟ್ ಮಾಡಿ ಎಡಿಟ್ ಮಾಡ್ತೇವೆ. ಇಲ್ಲ, ನಿಜ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಹೇಗೋ ಮಾತಾಡಿದ್ವಿ, ಈ ತರ ಮಾತಾಡಿದ್ದು ಮಾತಾಡೋದು ಖುಷಿ ಆಗಿಲ್ಲ. ಅವ್ರ ಜೊತೆ ಮಾತಾಡಿದ್ವಿ. ಅಲ್ಲ, ಅವರು ಜೂನಿಯರ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ಗ್ಯಾಪ್ ಇದೆ ಜೂನಿಯರ್. ನಾನಿರುವಾಗ ಇರ್ಲಿಲ್ಲ ಕಾಲೇಜಲ್ಲಿ. ಯಾ, ಹೌದು ಹೌದು. ನಿಮ್ ಕನ್ಸು ಕೂಡ ಅದೇ. ಸೊ ಫಸ್ಟ್ ಆಫ್ ಆಲ್ ನಿಂಗೆ ವಿಶ್ ಮಾಡ್ತೀನಿ ನಾನು, ಒಳ್ಳೆ ರೀತಿಯಿಂದ ಮುಂದುವರಿಲಿ. ಥ್ಯಾಂಕ್ ಯು. ಅದ ನಂತರ ನಮ್ ಕರ್ಸಿದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ. ಅದ ನಂತರ ನಂದು ಫಸ್ಟ್ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಪ್ರೋಗ್ರಾಮ್ ಆಗ್ತಿರೋದು ಫಸ್ಟ್ ಟೈಮ್. ಅಂದ್ರೆ ಅದೇ ಹೇಳಿದ್ನ, ನಮ್ದು ಸೀಸನ್ ಮುಗಿದ ಕೂಡಲೇ ಕೊರೋನಾ ಅನ್ನೋ ಮಹಾಮಾರಿ ಬಂತು. ಅದಾದ ನಂತರ ಚಾಂಪಿಯನ್ಶಿಪ್ ಸ್ಟಾರ್ಟ್ ಮಾಡಿದ್ರು, ಹೊರಗಡೆ ಪ್ರೋಗ್ರಾಮು ಇಲ್ಲ. ಸೊ ಈ ತಕ್ಷಣ ಹೇಳಿದಾಗೆ ಈ ಒಂದು ಮಹಾಮಾರಿ ಹೋಗಿ ನಮ್ಗಂತಲ್ಲ ಎಲ್ರಿಗೂ ಒಂದು ಮುಂಚಿನ ತರ ಲೈಫ್ ಸಿಗ್ಲಿ, ಒಂದು ಏನು ಭಯ ಪಡದೆ ಹೊರಗೆ ಹೋಗುವಂತ ಒಂದು ಸಂದರ್ಭ ಬರ್ಲಿ ಅಂತ ಕೇಳ್ಕೊತಾ ಇದೀವಿ. ಎಸ್. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಅದು ಕೂಡ ನಾನು ಅವಾಗಲೇ ಹೇಳಿದಾಗೆ ಬೆಳ್ತಂಗಡಿ ಅವರು ಅಂತ ಒಂದು ಖುಷಿ ಇನ್ನೂ ಡಬಲ್ ನನಗೆ. ಸೊ ದೇವರು ಬಂದು ಈಗ 9 ದೇವಿ ಇರ್ತಾರೆ, ಆದರೆ ಅವರು ಒಂದೇ ಆಪ್ಷನ್ ಕೊಡ್ತಾರೆ, ನಿಮ್ಗೆ ಏನು ಬೇಕು ಒಂದೇ ವರ ನೀನು ಕೇಳಬೇಕು ಅಂತ. ಇಷ್ಟೊತ್ತು ಹೇಳಿದ್ರಲ್ಲ ಅವ್ರಿಗೆ ಹೀಗೆ ಕೆಲಸ ಸಿಗ್ಬೇಕು, ಒಂದೇ ವರ ನೀವು ಕೇಳಬೇಕು ಸರ್. ಏನು ವರ ಕೇಳ್ತೀರಿ? ಓಕೆ, ಪ್ರವೀಣ್ ಸರ್ಗೆ ಚಂದದ ಹುಡುಗಿ ಸಿಗ್ಬೇಕಾ? ಬರಲ್ಲ ಅಂತ ಗೊತ್ತು, ಅದಕ್ಕೆ ನಾನೊಂದು ವೇಳೆ ದೇವರು ಬಂದ್ರೆ ಇಷ್ಟೇ ಕೇಳೋದು, ನಂಗೆ ಕಂಟಿನ್ಯೂಸ್ ಆಗಿ ಕೆಲಸ ಕೊಡಿ ಅಂತ. ಹೇಳ್ಬಾರ್ದಂತಲ್ಲ, ಇಲ್ಲ ನಾನ್ ಕೇಳೋದು. ಎಸ್. ಸೊ ಕಂಟಿನ್ಯೂಸ್ ಆಗಿ ಕೆಲಸ ಸಿಗ್ಲಿ, ನಿಮ್ಗೂ ಕಂಟಿನ್ಯೂಸ್ ಆಗಿ ಕೆಲಸ ಸಿಗ್ಲಿ. ಖಂಡಿತ ಹುಡುಗಿ ಸಿಕ್ಕಿದ್ನಂದ್ರೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಸರ್, ನಿಮ್ಮ ಮನೆಯವರು ಕಾರ್ಯಕ್ರಮ ನೋಡ್ತಾ ಇರ್ತಾರಲ್ವಾ? ಓಕೆ. ಸೊ ಇಂಥ ಪ್ರಪೋಸಲ್ಸ್ ಸಾಕಷ್ಟು ಬಂದಿರ್ತದಲ್ವ ಸರ್ ನಿಮ್ಗೆ? ಕ್ರೇಜಿ ಪ್ರಪೋಸಲ್ ಏನಾದ್ರು ನೆನಪಿದ್ಯಾ? ಕೆಜಿ ಗಟ್ಲಿಲ್ಲ, ಕ್ರೇಜಿ.
ಬರ್ತಾ ಇರುತ್ತೆ. ನಾವಂದ್ರೆ ಜಾಸ್ತಿ ರೆಸ್ಪಾನ್ಸ್ ಮಾಡಲ್ಲ. ಅಂದ್ರೆ ಕೆಲವರು ತಿಳ್ಕೊತಾರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಅಂತ. ಕೆಲವರು ಏನಂತಾರೆ Attitude ಅಂತ. ಮಾತಿರ್ದೆ ಆ ತರ ಸಮಸ್ಯೆ ಅದು. ಒಂದ್ ದಿವ್ಸ ಹಾಯ್ ಅಂದಾಗ ಹಾಯ್ ಅಂದಿದ್ರೆ, ಕರೆಕ್ಟ್, ಎಕ್ಸಾಕ್ಟ್ಲಿ ಇದನ್ನ ನಾನು Celebrity ಒಪ್ಕೋತೀನಿ. ಅನ್ನೋದು ತಲೆಗೆ ಬಂದಿಲ್ಲ. ಬಟ್ ಹೊರಗಿನವರು ಆತರ ನೋಡ್ತಾರೆ. ಒಂದು ಬಟ್ಟೆ ಹಾಕೊಂಡು ಹೋಗಕ್ಕೂ ನಾವು ಯೋಚನೆ ಮಾಡ್ಬೇಕು. ಹೊಸ ಬಟ್ಟೆ ಹಾಕಿದ್ರೆ ಸೆಲೆಬ್ರಿಟಿ ಕಾಸು ಮಾಡ್ತಿ Okay. ಒಂದು ಹಾಳ ತಗೊಂಡ್ ಬಂದ್ರೆ ಸೆಲೆಬ್ರಿಟಿ ನಟನ ಲೆಕ್ಕ ಬರ್ತೀವಿ ಆತರ ಎಲ್ಲ ಮಾತಾಡ್ತಾರೆ. ನೀವು ಹೇಳಿದಾಗೆ ಕಲಾವಿದರ ಕಷ್ಟ ಕಲಾವಿದರಿಗೆ ಮಾತ್ರ ಗೊತ್ತು. But ಗೊತ್ತಿಲ್ಲ. ನಾವು ಹೊರಗಡೆ ಹೋದಾಗ ನಾವು ಮನೇಲಿದ್ದ ಬಟ್ಟೆಲಿ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟಾದ್ರೂ ಹೊಸ ಬಟ್ಟೆಗಳನ್ನ ತಗೊಳ್ಬೇಕು. ಹೌದು. ಬಟ್ ನೋಡಿದ ಅವ್ನು ಕಮೆಂಟ್ ಹೊಡಿತಾನೆ, ಅವ್ನು ಅವನು negative ಟಿವಿಗೆ ಹೋದ positive ಒಳ್ಳೆ ದುಡ್ಡು ಮಾಡ್ದ ಅಂತ. ಬಟ್ ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತದೆ. ಇಲ್ಲ ಅಂದ್ರೆ ನಾವು ಸ್ವಲ್ಪ ಎಸ್ ಮೇಂಟೈನ್ ಮಾಡ್ಬೇಕು. ಏನ್ ಮಾಡ್ಬೇಕು ನಮ್ಮ ಕರ್ಮ. ಎಸ್. ಸೊ ನಿಮ್ಗೆ ಏನಾದ್ರು ಪ್ರಪೋಸಲ್ಸ್ ಸರ್, ಹೀಗೆ ಕ್ರೇಜಿ ಪ್ರಪೋಸಲ್ಸ್? ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೂ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಇವರು. ನನ್ನನ್ನಿಲ್ಲ ಅಂತ ಹೇಳಿದವರು ಇಲ್ಲ, ಅದು ಸುಮ್ನೆ ನೋಡಕ್ ಚಂದ ಇದ್ರೆ ಪ್ರಪೋಸಲ್ ಬರ್ತದೆ ಅನ್ನೋದು ನನ್ನ ಪ್ರಕಾರ ಸುಳ್ಳು ಆಕ್ಚುಲಿ. ಡಿಸಪಾಯಿಂಟ್ಮೆಂಟ್ ಆಗಿದ? ಇಲ್ಲ, ಯಾಕೆ ಗೊತ್ತಾ, ಪ್ರೋಗ್ರಾಮ್ ನೋಡ್ತಾರೆ, ಇಷ್ಟಪಟ್ಟಿರ್ತಾರೆ, ಹೇಳ್ತಾರೆ ನೀವಂದ್ರೆ ಇಷ್ಟ ಅಂತ. ಬಟ್ ಯಾರು ಪ್ರಪೋಸ್ ನನ್ನ ಪ್ರಕಾರ ನನ್ಗೆ ಅಷ್ಟೊಂದು ಪ್ರಪೋಸ್ ಮಾಡಿದ್ ಯಾರಿಲ್ಲ. ಇಲ್ವಾ? History ಇಲ್ಲ ಪ್ರಪೋಸ್ ಮಾಡಿಲ್ಲ ಆಕ್ಚುಲಿ ಕಡಿಮೆ. ಆತರ ಪ್ರಪೋಸಲ್ ಅಂದ್ರೆ ಅದೇ ಹೇಳಲ್ಲ, ಮದುವೆ ಆಗ್ತೀನಿ ಆತರ ಎಲ್ಲ ಇರಲ್ಲ. ಬಟ್ ಇಷ್ಟ ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತೆಲ್ಲ ಹೇಳಿರ್ತಾರೆ. Yes, yes. ಬಟ್ ಅದೆಲ್ಲ ಈಗ ಕಡಿಮೆ. ಸೊ ಫ್ಯಾನ್ಸಿಗೆಲ್ಲ ಏನ್ ಹೇಳ್ತೀರಿ ಸರ್? ಏನಿಲ್ಲ, ನಿಮ್ ಪ್ರೀತಿ ಆಶೀರ್ವಾದ ಇದೆ ಈಗಿರ್ಲಿ. ಅವ್ರು ಇರೋದ್ರಿಂದಲೇ ನಾವ್ ಇವತ್ತು ಗುರುತಿಸ್ಕೊಳ್ತಿರೋದು. Correct. ನಿಮ್ ಪ್ರೀತಿ ಇನ್ನೂ ಕೊನೆವರೆಗೂ ನಾವ್ ಯಾವ ಸ್ಟೇಜ್ಗೆ ಹೋಗ್ತಿದ್ರು ನಿಮ್ ಸಪೋರ್ಟ್ ಇರ್ಲಿ ಅಂತ ಅಷ್ಟೇ ಕೇಳ್ಕೊತೀವಿ. ಎಸ್. ಸೊ ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಿಮ್ಗೆ ಖುಷಿ ಆಯ್ತು ಅಂತ ನಾವು ಭಾವಿಸ್ತೇವೆ. ಸೊ ನವರಾತ್ರಿ ಅವತ್ತು ಪೇಮೆಂಟ್ ಕೊಡ್ತೀನಿ ಖುಷಿಯಾಗಿ. ಎಸ್, ನವರಾತ್ರಿಯ ಒಂದು ಈ ಸಂದರ್ಭದಲ್ಲಿ ನೀವು ಬಂದ ಹಬ್ಬದ ಖುಷಿಯನ್ನ ಜಾಸ್ತಿ ಮಾಡಿದ್ರಿ ನಮ್ಗೆ. ಸೊ ಇನ್ನಷ್ಟು ನಮ್ಗೆ ಕೂಡ ಕೊಡ್ತಾ ಇರಿ, ನೀವು ಕೂಡ ನಗಾಡ್ತಾ ಇರಿ. ಅಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಖುಷಿ ಇರಲಿ. ಯಾಕಂತ ಹೇಳಿದ್ರೆ ಕಲಾವಿದರು ಏನೇ ಕಷ್ಟಪಟ್ಟರು ಅದನ್ನ ಸಹಿಸ್ಕೊಳ್ಳುವಂಥದ್ದನ್ನ ಕಲ್ತ್ಕೊಂಡ್ಬಿಡ್ತಾರೆ. ಮುಂಚೆ ಪ್ರಾಸೆಸ್ ಅಲ್ಲಿ ಹೋಗ್ತಾ ಹೋಗ್ತಾ ನೋವನ್ನ ನುಂಗಿ ನಗುದನ್ನ ಕಲ್ತ್ಬಿಡ್ತಾರೆ. ಅದೇ ಫ್ಯಾಮಿಲಿಯವರು ಹಾಗಲ್ಲ, ತುಂಬಾ ಸೂಕ್ಷ್ಮವಾಗಿರ್ತಾರೆ. ಹೆಂಡತಿ ಮಕ್ಕಳೆಲ್ಲ ಆರಾಮ್ಸಿ ಹೇಳ್ದೆ ಮದುವೆ ಆಗ್ಬಿಟ್ರಾ? ಹೇಳಿ ಮಾಡಿದ್ರೆ ಖರ್ಚಲ್ವಾ. ಓಕೆ. ಸೊ ಮನೇಲಿ ಎಲ್ಲರೂ ಖುಷಿಯಾಗಿರ್ಲಿ. ಆ್ಯಂಡ್ ನಿಮ್ಮ ಊರಲ್ಲೂ ಕೂಡ ಅಷ್ಟೇ ಇನ್ನಷ್ಟು ಹೆಸರು ನೀವು ತರ್ತಾ ಇರಿ. ಆ್ಯಂಡ್ ಬೆಳ್ತಂಗಡಿ ಹೆಸರು ಬ್ಯಾಂಗ್ಳೂರೆಲ್ಲ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಬೇಕು, ಅದು ನಮ್ಮ ಆಸೆ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಖುಷಿಯಾಗಿರಿ ಆ್ಯಂಡ್ ನಮ್ಮನ್ನು ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸಂಭ್ರಮ ಇನ್ನಷ್ಟು ಡಬಲ್ ಆಯಿತು. ಯಾಕಂತ ಹೇಳಿದ್ರೆ ಇಬ್ಬರು ಸೂಪರ್ ಎಂಟರ್ಟೈನರ್ ನಮ್ಮ ಜೊತೆ ಇದ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो